ನಿತ್ಯವೂ ಕೂಡ ಶ್ರೀಮಂತಿಕೆ ಎನ್ನುವುದು ನಮ್ಮ ತಾಗಿರುವಂತಹ ವೃಂದಾವನ ಪಟ್ಟಣದಲ್ಲಿ ತುಂಬಿ ತುಳುಕುತ್ತಾ ಇದೆ. ವರ್ತಮಾನ ಕಾಲದಲ್ಲಿ ಮೆರೀತಾ ಇರುವಂತಹ ಸರ್ವಾಧಿಕಾರಿ ಸತ್ರಾರ್ಜಿತ ಭೂಪಾಲ, ಅವನ ಪ್ರೀತಿಯ ತಮ್ಮ ಪ್ರಸೇನ ನಾಮಕ ಎಂದಿನ ಹಾಗೆ ಇಂದು ಕೂಡ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಕಾಲಕ್ಕೆ ವನಪಾಲಕರೇ ಬಂದು ದೂರಿದ್ದಾರಲ್ಲ, ಆ ಕಾಲಕ್ಕೆ ತಾನೇ ಹೊರಟು ನಿಂತಹ ಕಾಲಕ್ಕೆ ನಾನು ಹೋಗುತ್ತೇನೆ ಎನ್ನುವ ಹಾಗೆ ಕೇಳಿಕೊಂಡೆ. ಸಂತೋಷದಿಂದಲೇ ಆಶೀರ್ವಾದ ಮಾಡಿ ಕಳುಹಿಸಿಕೊಡುವುದರ ಜೊತೆಯಲ್ಲಿ ಶವಂತಕ ರತ್ನವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾನೆ. ತಡ ಮಾಡುವುದಲ್ಲ, ಜೊತೆಗಾರರನ್ನು ಸೇರಿಕೊಂಡು
ಪರಮತಿಯ ಶೋಣಿತವ ಪಾಲಿಸಿ ಕೊರಳೊಳಗೆ ರಂಜಿಸುವ ಮಣಿಯನ್ನು ಕಂಡು ವೇಗದಲ್ಲಿ ಎದುರಾಳಿಯಾಗಿ ಬಂದಂತಹ ಮಾನವ ಹತ್ತು ಬಿದ್ದಿದ್ದಾರೆ. ಆತನನ್ನು ಸರಿಯಾಗಿ ಪರೀಕ್ಷಿಸಿದರೆ ಏನಿದು ಹೊಳೆಯುವಂತಹ ಮಣಿ ಇರಲಿ ಇರಲಿ, ಮುಂದೊಂದು ದಿನ ಇದು ನನಗೆ ಉಪಯೋಗಕ್ಕೂ ಬಂದಿತ್ತು. ತಡ ಮಾಡುವುದಲ್ಲ, ತೆರಳೆಂದ ನೀನು ನನಗೆ ಲಕ್ಷ್ಯವೇ ಅಲ್ಲ. ನಿನ್ನ ಕೈಯಲ್ಲಿರುವಂತಹ ಮಣಿಯನ್ನು ನನಗೆ ಕೊಡು. ಕಾಡಿನ ಹಣ್ಣು ಹಂಪಲಗಳನ್ನು ಇನ್ನು ಬದುಕುವ ನೀನು ನಾನು ಆರ್ತಿಸಿದಂತಹ ಮಣಿಯನ್ನು ಬೇಡುವೆಯಾ? ಇದು ನಿನಗೆ ಒಳಿತಲ್ಲ. ಜೀವದ ರಕ್ಷಣೆ ಬೇಕಿದೆ. ಕೊಂದು ತಿಂದಂತೆ ಅಂತ ಭಾವಿಸಿದೆಯ? ದೂರದಲ್ಲಿ ಹರಿಹರರನ್ನು ಕೂಡ ಲೆಕ್ಕಿಸಲಾರೆ. ನೀನೇನು ಇನ್ನನ್ನು ಸೀಳಿ ಮಣಿಯನ್ನು ನನ್ನ ವಶಪಡಿಸಿಕೊಳ್ತೇನೆ.
ಜಾಂಬವ ಹರುಷದಿವು ಕೊಂಡೊಯ್ದು ಗುಹೆಯನ್ನು ಕೊಟ್ಟು ವೇಗದಲ್ಲಿ ತರಳನಾಡುವುದಕ್ಕೆ ತೊಟ್ಟಿಲ ಹುರಿಗೆ ಬಂದಿದೆ ತರಳನಾಡುವುದಕ್ಕೆ ತೊಟ್ಟಿಲ ಹುರಿಗೆ ಬಂಧಿಸಿ ಸುಖದೊಳಿರುವೆಗೆನುತ ಜಾಂಬವ ಸಿಂಹವನ್ನು ಮಡುಹಿ ಅದರ ಕವಡೆಯಲ್ಲಿರುವಂತಹ ಮಣಿಯನ್ನು ಕಿತ್ತು ತೆಗೆದೆ. ಎಂತಹ ಶೋಭೆ ಈ ಮಣಿಗೆ! ಕಿತ್ತು ತೆಗೆದಿದ್ದೇನೆ, ಏನು ಮಾಡಲಿ? ಮಗಳಾದಂತಹ ಜಾಂಬವತಿ ಇದ್ದಾಳೆ. ಅವಳ ಕೈಯಲ್ಲಿ ಒಂದು ಸಣ್ಣ ಮಗುವಿದೆ. ತೊಟ್ಟಿಲಲ್ಲಿ ಹಾಕಿ ಆಡಿಸ್ತಾ ತೂಗಿಸ್ತಾ ಇರ್ತಾಳೆ, ಅಳುತ್ತಾ ಇರುತ್ತದೆ. ಎಲ್ಲಿಯಾದರೂ ಈ ಮಣಿಯನ್ನು ಆ ಮಗುವಿನ ತೊಟ್ಟಿಲ ಹುರಿಗೆ ನಾನು ಕಟ್ಟಿದೆ ಎಂದಾದರೆ ಮಗುವಿನ ಅಳು ನಿಂತಿತು. ಸುಲಭ, ಅವಳಿಗೂ ಸುಲಭ, ಮಗುವಿಗೂ ಸುಲಭ. ತಡೆಯಾಕೆ ಗುಹೆಯೊಳಗೆ ಹೋಗಿ ತೊಟ್ಟಿಲ ಹುರಿಯೊಳಗೆ ಬಂಧಿಸ್ತೇನೆ ನೋಡು. ಲೋಕದವರೆಲ್ಲ ಕೊಂಡಾಡುತ್ತಾ ಇದ್ದಾರೆ. ಯಾದವರ ಏಳ್ಗೆಗೆ ಬೇಕಾಗಿ ಕೃಷ್ಣನ ಸಹಾಯದಿಂದಲಾಗಿ ದ್ವಾರಕೆಯನ್ನು ನಿರ್ಮಾಣ ಮಾಡಿ ಇಲ್ಲಿಯ ರಾಜನಾಗಿ ಬಲರಾಮನಾಗಿ ನಾನು, ಯುವರಾಜನಾಗಿ ಕೃಷ್ಣ ಮೆರೆಯುತ್ತಾ ಇದ್ದೇವೆ. ಈ ಕಾಲದಲ್ಲಿ ಏನು ಮಾಡೋಣ? ಕೃಷ್ಣ ನಮ್ಮ ಎಲ್ಲ ಅನುಕೂಲಕ್ಕೆ ಒದಗಿ ಬರ್ತಾನೆ ಎನ್ನುವಂತಹ ಯೋಚನೆಯಲ್ಲಿ ನಾನಿದ್ದ ಕಾಲಕ್ಕೆ ದೇವರ್ಷಿಗಳಾದಂತಹ ನಾರದರು ಆಡಿದಂತಹ ಮಾತು ಏನಂತೆ? ಈ ಕೃಷ್ಣ ಬಂಧುಗಳಾದಂತಹ ಸತ್ರಾರ್ಜಿತನಿಗೆ ಕೇಡನ್ನ ಬಯಸಿ ಆತನ ಶವಂತಕ ಮಣಿಯನ್ನು ಕದ್ದೊಯ್ದಿದ್ದಾನೆ ಎನ್ನುವುದಾಗಿ ನನ್ನಲ್ಲಿ ಹೇಳುತ್ತಾ ಇದ್ದಾರೆ. ಬೇರೆ ಯಾರೋ ಹೇಳಿದ್ರೆ ಅಷ್ಟೇ ಅದನ್ನು ಅಲಕ್ಷ್ಯ ಮಾಡಬಹುದಿತ್ತು. ಏನು ಮಾಡೋಣ? ಹೇಳಿದವರು ನಾರದು. ಏನು ಮಾಡೋಣ?
ಇವ ಯಾವತ್ತೂ ಸರಿಯಾದ ಸಮಯಕ್ಕೆ ರಾಜದ ಸಭೆಗೆ ಬರುವ ಯಾವ ಉದ್ದೇಶದಲ್ಲಿ ಕಾಣುವುದಿಲ್ಲ. ಬರಲಿ ಸಭೆಗೆ. ಇರಲನಕ ಗೋವಿಂದನೋ ಇರಲನಕ ಗೋವಿಂದನು ಸಂತಸದಿ ಬರೆಗಣ್ಣು ಬಲರಾಮನು ಪರಿಚಿತದ ಕಿಡಿಸೂಸುತ್ತ ಕುಳ್ಳಿರಲು ಸರಸಿದ ಮಗ ನಮಿಸುತ್ತ ಅಣ್ಣ ವಂದಿಸಿಕೊಂಡೆ. ಅಣ್ಣ ಮಗದೊಮ್ಮೆ ವಂದಿಸಿಕೊಂಡೆ. ಯಾಕೆ ಕೋಪ? ಬರದಿರು ಎನ್ನದಿರಲೇ ಕೃಷ್ಣ ಬರದಿರು 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 ಎನ್ನದಿರಲೇ ಕೃಷ್ಣನೇ ಪರಿಕಿಸ ಮೋರಯನು ದುರ್ಮತ್ತವ ಕೈಗುಟ್ಟಲು ಭಾವವ ಬರದೆಯು ಜಯವು ಬರಬೇಡ. ಯಾಕೆ ನನಗೆ ನಿನ್ನ ಮುಖವನ್ನು ತೋರಿಸ್ಕೋದಕ್ಕೆ ಬರಬೇಡ. ಯಾಕೆ ಏನಾಯ್ತು? ಮಾಡುವುದನ್ನೆಲ್ಲ ಮಾಡಿ ವಂದಿಸಿಕೊಂಡಿದ್ದೇನೆ. ಅಣ್ಣ ನಿನ್ನ ಪಾದ ಕಮಲಕ್ಕೆ ಇದು ನಮಿಸಿದ್ದೇನೆ. ಬೇಕಾಗಿಲ್ಲ. ನಿನ್ನ ಮುಖವನ್ನು ನೋಡಿದರೆ ಕ್ರಮ ಬಿಡುವುದಕ್ಕಾಗ ಬೇಡ. ನಿನ್ನ ಮುಖ ಅದನ್ನೊಂದು ಎಷ್ಟೆಲ್ಲ ಮುಖದಲ್ಲಿ ಒಂದು ಭಾವನೆಯನ್ನು ತುಂಬಿಸಿಕೊಂಡು ನನ್ನನ್ನು ಮರಳು ಮಾಡಿ ಮೋಡಿ ಮಾಡಿ ಮತ್ತಷ್ಟು ಧರ್ಮ ಸಂಕಟಕ್ಕೆ ಸಿಲುಕಿಸಬೇಡ. ನಿನ್ನ ಮೇಲೆ ನನಗೆ ಕೋಪ ಬಂದಿದೆ. ಇಲ್ಲಿಂದ ಹೋಗು. ಅರುಗ ಬೇಹುದು ದಯೆಯಲಿ ಅರುಗ ಬೇಹುದು ಅರುಗ ಬೇಹುದು ದಯೆಯಲಿ ಕಥೆಯ ತಳೆದಿರುವ ಕಾರಣ ತೊರೆಗಲಿ ಕಥೆಯ ತಳೆದಿರುವ ಕಾರಣ ತೊರೆಗಲಿ ಚರಣ ಸೇವಕನೆನ್ನುತ್ತ ಅಣ್ಣ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಜನ ಕಾಣುತ್ತ ಚರಣ ಸೇವಕನೆನ್ನುತ್ತ ಮಗದೊಮ್ಮೆ ಶಿರವಾಗಿದ್ದೇನೆ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾವಾಗ ಸಭಾ ಪ್ರವೇಶ ಮಾಡುವಂತಹ ಕಾಲಕ್ಕೆ ನಗುಮಗದಿಂದಲೇ ಬರ ಮಾಡಿಕೊಳ್ಳುತ್ತಾ ಇದ್ದವ ನೀನು. ಆದ್ರೆ ಇವತ್ತು ಹಾಗಲ್ಲ. ಕೋಪ ಎದ್ದು ಕಾಣುತ್ತಾ ಇದೆ. ಸಿಟ್ಟು ಯಾಕೆ ಅಂತ ಅರ್ಥ ಆಗಲಿಲ್ಲ. ನಿನ್ನ ಮೇಲೆ ಸಿಟ್ಟು ನನಗೆ. ನಾನು ಬಂದಾಗ ಯಾವುದೇ ಸಿಟ್ಟು ಇದ್ರೂ ಕೂಡ ಅದು ಶಮನವಾಗುತ್ತಾ ಇತ್ತು. ಒಂದು ಕಿರುನಗೆಯನ್ನು ಬೀರುತ್ತಾ ಇದ್ದೆ. ಇವತ್ತು ಹಾಗಲ್ಲ. ಏನು ಅಂತ ಅರ್ಥ ಆಗಲಿಲ್ಲ. ಆದ್ದರಿಂದ ಇದು ವಿನಯ ದಯೆಯಿಂದ ಕೇಳುತ್ತಾ ಇದ್ದೇನೆ. ನಿನ್ನ ಚರಣ ಸೇವಕ ನಾನು. ಏನಾಯ್ತು? ಏನು ಸಮಸ್ಯೆ? ನಿನ್ನ ವಿನಯ ಅಲ್ವೋ? ಯಾಕೆ ಯಾಕೆ ಸತ್ರಾಜಿತನನ್ನು ಜನ ಮಡುಗಿದೆ ಯಾಕೆ 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 ಸ್ಯಮಂತ
ಅಪಹರಿಸುವುದಂತೆ ನನ್ನ ತಲೆಗೆ ತಂದಿಟ್ಟಿದ್ದಿ ಪುಣ್ಯಾತ್ಮ. ಏನಾಯ್ತು? ಹೇ, ಏನು ಮಾಡಿದ್ದಿ ನಿನಗೆ ಗೊತ್ತಿಲ್ವಾ? ಯಾವ ವಿಚಾರವಾಗಿ ಆಡುವುದು ನೀನು? ನಿನಗೆ ಸತ್ರಾರ್ಜಿತ ಗೊತ್ತುಂಟು? ಏನು ಗೊತ್ತಿಲ್ಲದೆ? ವೃಂದಾವನದ ಅಧಿಕಾರಿ ಅಲ್ವ? ಅಲ್ವೋ? ಹೌದು. ಅವನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ಏನು ಗೊತ್ತಿಲ್ಲದೆ? ಗೊತ್ತಿಲ್ಲದೆ ನಮ್ಮವನೇ ಅಲ್ವ? ಹೌದಾ? ಹಾ. ಅವನಿಗೊಂದು ಹಾ. ವಿಶೇಷವಾದಂತಹ ಮಣಿ ದೊರಕಿದಂತೆ. ಅದು ಗೊತ್ತುಂಟು? ಹಾ, ಗೊತ್ತಿದೆ ಗೊತ್ತಿದೆ ಗೊತ್ತಿದೆ. ಗೊತ್ತಿದೆ ಗೊತ್ತಿದೆ. ಅವನ ತಮ್ಮ ಪ್ರಸೇನ ಏನು ಗೊತ್ತಿಲ್ಲದೆ? ಗೊತ್ತಿಲ್ಲ. ನಮ್ಮ ಹುಡುಗನಲ್ಲ. ಅವನ ಬಗ್ಗೆ ಗೊತ್ತುಂಟು. ಗೊತ್ತಿದೆ. ಈಗ ಹಾ. ನೀನು ಸತ್ರಾಜಿತನಲ್ಲಿ ಹೋಗಿ ಆ ಮಣಿಯನ್ನು ಕೇಳಿದ್ದೆ ಅಂತಲ್ಲ? ಈ ಹಿಂದೆ ಒಮ್ಮೆ ಹೋಗಿದ್ದೆ. ಹೋಗಿದ್ದೆ. ಆಗ ಅಣ್ಣನಲ್ಲಿ ಹೇಳಿಕ್ಕೆ ನಿನಗೆ ಬಾಯಿ ಬರಲಿಲ್ವಾ? ಅವಕಾಶ ಸಿಗ್ಲಿಲ್ಲ ಹೇಳುವುದು. ನಿನಗೆ ಯಾಕೆ ಸಮಂತಕ ಮಣಿ ಹಾಕಿ ನಿನಗೆ ಹಾ. ನಮ್ಮಲ್ಲಿ ಏನು ಕೊರತೆ ಆಗಿದೆ? ಹಾ. ಹೋಗಿ ಹೋಗಿ ಅವನಲ್ಲಿ ಮಣಿಯನ್ನು ಕೇಳುವುದಕ್ಕೆ ಹೋದ್ಯ? ಹಾ. ಬಿಡು. ಈಗ ಏನಾಯ್ತು? ಹಾ. ಈಗ ಏನಾಯ್ತು? ಆ ಪ್ರಸೇನ ಆ ಮಣಿಗೂ ನಿನ್ನ ಈ ಕೋಪಕ್ಕೂ ಏನು ಕಾರಣ? ಕಾರಣ ಉಂಟು. ಹಾ. ಆ ಪ್ರಸೇನ ಮಣಿಯನ್ನು ತೆಗೆದುಕೊಂಡು ಕಾಡಿಗೆ ಬೇಟೆಗೆ ಹೋದ ಸಂದರ್ಭದಲ್ಲಿ ಅವನನ್ನು ಕೊಂದು ನೀನು ಮಣಿಯನ್ನು ಅಪಹರಿಸಿದ್ದೀಯಂತೆ. ಯಾರು? ನೀನು. ನಾನು? ಹೌದು. ಪ್ರಸೇನನ್ನು ಕೊಂದದ್ದೆ. ಪ್ರಸೇನನ್ನು ಕೊಂದು ಆ ಮಣಿಯನ್ನು ತಂದಿದ್ದೆ. ನಿನಗೆ ಅಣ್ಣ ಎನ್ನುವ ಅಭಿಮಾನ ಸ್ವಲ್ಪ ಆದರೂ ಉಂಟು ಅಂತ ಹೇಳಿದ್ರಿ. ಆ ಮಣಿಯನ್ನು ನನಗೆ ತಂದು ಕೊಡು. ಇಲ್ಲ ಸತ್ರಾಜಿತರ ಕಾಲಿಗೆ ಒಪ್ಪಿಸು. ಅಣ್ಣ, ಒಂದು ಮಾತು ಕೇಳಿ. ಅರಿಗೆ ಪ್ರಸೇನ ಪೋದುದನ್ನು ಹರಿ ಅಪಹರಿಸಲಿಲ್ಲವನ ರತ್ನವನು ಅಣ್ಣ ನಾ ಅರಿಯೇ ಅರಿಯೇ ಪ್ರಸೇನ ಪೋದುದನು ನಾ ಅರಿಯೇ ಅರಿಗೆ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಪರಿದೇತ ಕಪವಾದ ಬೇಳೆಯನ್ನೋಳು ಬಣ್ಣ ಪರಿದೇತ ಕಪವಾದ ಬೇಳೆಯನ್ನೋಳು ದೋಷ ವಿರುದ್ಧ ಕೊಯ್ದೇತ ಕೃತ ಸರಿಯನ್ನು ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಣ್ಣ ಅಣ್ಣ, ನೀನಾದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಯಿತು. ಯಾಕೆ? ಒಂದೊಮ್ಮೆಗೆ ದಿಗ್ಭ್ರಮೆ ಆಯಿತು. ಏನು? ಪ್ರಸೇನನ್ನು ನಾನು ಕೊಂದಿದ್ದೇನೆನ್ನುವ ಹಾಗೆ ಹೇಳ್ತಾ ಇದ್ದೆ. ಅವನನ್ನು ಕೊಂದು ಮಣಿಯನ್ನು ನೀನು ಅಪಹರಿಸಿದ್ದಿ. ಇಂತಹ ಅಪವಾದ ನನ್ನ ಮೇಲೆ ನಾನೇನು ಇನ್ನೊಂದು ಚೆನ್ನಾಗಿ ಅರ್ಥೈಸಿಕೊಂಡವ ನೀನು. ಯಾರೋ ಹೇಳಿದಂತಹ ಮಾತನ್ನು ಕೇಳಿ ಇಂತಹ ಕೆಲಸವನ್ನು ನಾನೇ ಮಾಡಿದ್ದೇನೆನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ ಅಣ್ಣ. ನಾನು ಕಳ್ಳನಾಗಿರುವುದು, ನಾ ಕೊಲೆಗಾರನಲ್ಲ. ಹೌದು ತಾನೇ? ಈ ಕಾಲಕ್ಕೆ ಪ್ರಸೇನ ಬೇಟೆಗೆ ಹೋದ ವಿಚಾರ ಅದೂ ಗೊತ್ತಿಲ್ಲ. ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದಾನೆ ಎನ್ನುವಂತಹ ವರ್ತಮಾನವು ನನಗೆ ತಿಳಿದಿಲ್ಲ. ನಾನರಿ ಅಲ್ಲ ಆ ಪ್ರಸೇನ ನಮ್ಮ ಗರಿ ಖಂಡಿತವಾಗಿಯೂ ಇಲ್ಲ ತಾನೇ ಅಣ್ಣ. ಹಾಗಿದ್ರೆ ಇದಕ್ಕೆ ಕಾರಣ ಏನಾಗಿರ್ಬೋದು? ಏನು ಕಾರಣ? ಈ ಬಗ್ಗೆ ನಾನು ಆಲೋಚನೆಯನ್ನು ಮಾಡುವುದು. ನಿಮಗೆ ಹೇಳಿದ ಮನುಷ್ಯ ಯಾರು? ಅದು ನಿನಗೆ ಬೇಕು. ಕೇಳಿದ್ದು ಯಾರು ಹೇಳಿದ್ದು ಅಂತ? ನನಗೆ ಹಾಗೆ ಸಾಮಾನ್ಯದವರೆಲ್ಲ ಹೇಳಿದ್ದಲ್ಲ. ನಾನು ಹೇಳುವುದಿಲ್ಲ. ನಾನು ಯಾರಾದರೂ ಹೇಳಿದ್ದು ಅಂತ ನಾನು ಹೇಳಿದ್ದೆ. ಹಾಗೆ ಹೇಳಿದ್ರೆ ಮತ್ತೆ ನಾನು ಇಂತಹ ಕೆಲಸ ಮಾಡುವುದಿದ್ರೆ ಆ ದೇವರ್ಷಿಗಳು ಬಿಟ್ಟರೆ ಬೇರೆ ಯಾರು ಇಲ್ಲ. ನಾರದ ಮುನಿಗಳು ಅವರ ಬಗ್ಗೆ ಹಗುರವಾಗಿ ಮಾತನಾಡಬೇಡ ನೀನು. ಅವರು ಬಂದ್ರು ಅಂತಾದ್ರೆ ಏನೋ ವಿಚಾರವನ್ನು ತಂದ್ರು ಅಂತ ಅರ್ಥ. ಕಲಹ ಪ್ರಿಯ ಎನ್ನುವಂತಹ ನೆಗಳ್ತೆ ತಂದವರು ಅವರು. ಹಾಗಿರುವಾಗ ವಿಚಾರ ಇರಬಹುದು ಅಣ್ಣ. ಇನ್ನಲ್ಲಿ ಕೇಳುತ್ತೇನೆ. ಏನು? ಇಲ್ಲ,
ನಾನು ಅರಿಯೆ. ನೀನು ಅರಿಯುವುದು. ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಇಷ್ಟೆಲ್ಲ ಕೇಳಿದ್ರು ನಾರದ ಮಹರ್ಷಿಗಳ ಮೇಲೆ ಜಾರಗಳು ನಿನ್ನಳು ಮಾರಿಹುದು ಜಾರ ಎಲಚೋಲ. ನೀನೇ ಹೇಳಿದ್ದೀನಿ ಕಳ್ಳ ಹೌದು. ಕಳ್ಳನಾದವನಿಗೆ ಒಂದು ಕೊಲೆ ಮಾಡುವುದು ದೊಡ್ಡ ಹೆಚ್ಚು. ಈಗ ಆ ಮಣಿಯೇ ಹೆಚ್ಚಾಯ್ತು. ಅದನ್ನೆಲ್ಲ ಬಿಟ್ಟು ಕನ್ಯಾಮಣಿಯನ್ನು ಅಪಹರಿಸಿ ಮಂತಕಮಣಿಯನ್ನು ಅಪಹರಿಸಲಿಲ್ಲ. ಕನ್ಯಾಮಣಿಯನ್ನು ಅಪಹರಿಸುವಾಗ ನಾನು ಜೊತೆಯಲ್ಲಿ ಬಂದಿದ್ದೆ. ಇಂದು ನೀನು ಮಣಿಯನ್ನು ಅಪಹರಿಸುವಾಗ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಇಲ್ಲಿರುವ ನಿನ್ನ ಅಣ್ಣ ಅಲ್ಲ, ದ್ವಾರಕೆಯ ಅಧಿಪತಿ ಏನು ನಾರದರನ್ನೇ ಎಂತೆಲ್ಲ ಮಾಡ್ತಾರೆ ಕಪಟಿಗಳು ಅಂತ ಹೇಳುವುದಕ್ಕೆ ಹೊರಟಂತಹ ನಿನ್ನಲ್ಲಿ ಜಾರ ಚೋರತನಗಳು ಮೇಳೈಸಿ ತುಂಬುತ್ತಾ ಉಂಟು. ಸುಮ್ಮನೆ ಹೇಳ್ತಾ ಇದ್ದೆ ಮಣಿಯನ್ನು ತಂದು ಕೊಡು. ಅಣ್ಣ, ನಾ ಸತ್ರಾಯುಧನ ಬಳಿಗೆ ಹೋದದ್ದು ಹೌದು, ಸಮಂತಕ ಮಣಿಯನ್ನು ಕೇಳಿದ್ದ ಹೌದು. ಯಾಕಾಗಿ ಹೇಳು? ಯಾಕೆ? ಆ ಮಣಿ ಅಮೂಲ್ಯವಾದ. ಅದು ಯಾರ ಭಂಡಾರವನ್ನು ಸೇರಬೇಕು? ನಮ್ಮ ಅಜ್ಜ ಉಗ್ರಸೇನ. ನಮಗೆ ಏನು ಕೊರತೆ ಉಂಟು? ಅವರ ಬಳಿಯಲ್ಲೇ ಇರಬೇಕು ಅಂತಹ ಸುವಸ್ತು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಾ ಮಣಿಯನ್ನು ಕೇಳಿದ್ದು ಹೌದು. ಇಲ್ಲ ಎನ್ನುವ ಹಾಗೆ ಹೇಳಿದ. ನೇರವಾಗಿ ಬಂದಿದ್ದೇನೆ. ಇದಕ್ಕೂ ಈ ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧವಿಲ್ಲ. ಅಯ್ಯೋ, ನಿನ್ನ ಮುಖವನ್ನು ನೋಡುವಾಗ ನೀನು ಕಳ್ಳತನ ಮಾಡಲೇ ಇಲ್ಲ ಅಂತ ಕಾಣ್ತದೆ. ಇಲ್ಲಪ್ಪ, ನಾನು ಮಾಡ್ಲೇ. ಏನು ಕಳ್ಳತನ ಮಾಡಿದ್ದಿ? ಒಪ್ಪಿಕೊಳ್ಳುವುದಿಲ್ವಾ? ಒಪ್ಪಿಕೊಳ್ಳುವುದಿಲ್ವಾ? ನಂಬಿಕೆ ಬರುವುದಿಲ್ವಾ? ನನಗೆ ನಂಬಿಕೆ ಬರುವುದಿಲ್ಲ. ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ಈ ರಾಜ್ಯವು ನನಗೆ ಬೇಡ. ಭೂ ಸಂಚರಣೆಗೆ ಹೊರಟೇನು ನಾನು. ಇನ್ನೊಂದು ಮಾತಿಗೆ ಬಂದ ಜನಕರಾಣೆ ಕೇಳು ಆ ಮಣಿಯು ಪ್ರಸೇನನ ವಾರ್ತೆಗಳು ಏನಗೆ ಗೋಚರವಿಲ್ಲ ದುರುಣ ಕೃತ್ಯಂ ಕೆಳಿಗೆ ನನಗೆ ಗೋಚರವಿಲ್ಲ ದುರುಣ ಕೃತ್ಯಂಗಳಿಗೆ ಮಾನವ ಕೊಟ್ಟೆ ನಾನೆಂದಿಗಾದರೂ ಎಣಿಸಬೇಡನು ಮಾನವಗ್ರಜ ಜನನಿ ಜನಕರಾಣಿ ಕೇಳೋ ಅಣ್ಣ ದೇವ, ನಾ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ನನ್ನ ಮಾತನ್ನು ನೀನು ಒಪ್ಪುತ್ತಾ ಇಲ್ಲ. ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ನಾ ಸುಳ್ಳನ್ನು ಆಡುತ್ತಾ ಇಲ್ಲ. ಆ ವಿಚಾರವನ್ನು ನಾನು ಅರಿತಿಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ನಂಬಿಕೆಯೇ ಬರುವುದಿಲ್ಲವೇ? ಎಷ್ಟು ಹೇಳಿದ್ರು ನಿನ್ನ ಮೇಲೆ ನನಗೆ ಎಳ್ಳಷ್ಟು ನಂಬಿಕೆ ಬರುವುದಿಲ್ಲ. ನನ್ನ ಮೇಲೆ ಭರವಸೆ ಎನ್ನುವುದೇ ಇಲ್ಲವೇ? ಭರವಸೆ ಕಳೆದುಕೊಂಡಾಗಿದೆ. ನಾರದ ಮಹರ್ಷಿಗಳು ಆಡಿದಂತಹ ಮಾತನ್ನು ಸತ್ಯ ಎನ್ನುವ ಹಾಗೆ ಒಪ್ಪಿಕೊಳ್ಳುತ್ತೀಯ? ದೇವರ್ಷಿಗಳು ಆಡಿದ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಅಣ್ಣ, ಇದು ನಮ್ಮನ್ನು ಹೊತ್ತಂತಹ ಈ ಭೂಮಿ ತಾಯಿಯ ಆಣೆಯಾಗಿ ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇರುವುದು ಸತ್ಯ. ಭೂಮಿ ತಾಯಿ ಹೌದು. ದ್ವಾರಕೆಯನ್ನು ನಿರ್ಮಾಣ ಮಾಡಿದವನು ನೀನು. ನಾಳೆ ಮತ್ತೆಲ್ಲಿಯೋ ಹೋಗಿ ನಗರವನ್ನು ನಿರ್ಮಾಣ ಮಾಡಿದರು ಮಾಡಿಯೇ ನೀನು. ನಂಬಿಕೆ ಬರುವುದಿಲ್ಲ. ಹಾಗಿದ್ರೆ ಪ್ರಪಂಚವನ್ನೇ ಬೆಳಗುವವರು ರವಿಚಂದ್ರ. ರವಿಚಂದ್ರನ ಮೇಲೆ ಆಳೆಯಾಗಿ ಹೇಳ್ತಾ ಇದ್ದೇನೆ. ಅಗತ್ಯ ಇಲ್ಲ. ನಾನು ಹೇಳ್ತಾ ಇರುವುದು ಸತ್ಯ. ರವಿಗೂ ಚಂದ್ರನಿಗೂ ಒಂದೊಂದು ಅವಧಿ ಅಂತ ಉಂಟು. ಅವರಿಗೂ ಗ್ರಹಣ ಹಿಡಿತದೆ. ಈಗ ನನಗೆ ಗ್ರಹಣ ಹಿಡಿಸಿದ್ದೀನಿ,
ಪುಣ್ಯಾತ್ಮ. ಇನ್ನು ಇರುವಂತಹ ದಾರಿ ಒಂದು. ಏನು? ಅಣ್ಣ, ನಮ್ಮನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟವರು ನಮ್ಮ ಜನಕ ಹಾಗೂ ಜನಕ. ಅವರ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ಈ ವಿಚಾರದ ಕುರಿತಾಗಿ ನಾನರಿ ಇರದಿರಲು ವಂಚನೆಯೋ ನಿನ್ನೋಳು ತೆರಳಿ ಬೇಗ ಪ್ರಸೇನ ನಿರವನು ಅರಿತು ಸತ್ರಾಜಿತಾಕ್ಷಣ ಹರುಚಗೊಳಿಸೈ ಪ್ರಸೇನ ನಿರವನು ಅರಿತು ಸತ್ರಾಜಿತಾಕ್ಷಣ ಹರುಚಗೊಳಿಸೈ ನಿನ್ನ ಮೇಲೆ ಭರವಸೆಯನ್ನ ಕಳೆದುಕೊಂಡ ನಿನ್ನ ಅಣ್ಣ ಅಂತ ಭಾವಿಸಿದೆಯೇನೋ? ಮತ್ತ್ಯಾಕೆ ಹಾಗೆ ಆಡಿದೆ? ಕಾರಣ ಉಂಟು ತಮ್ಮ. ಏನಣ್ಣ? ಈ ಹಿಂದೆ ನೀನು ವ್ಯಕ್ತಿ, ನಿನ್ನ ನೆರಳು ನಾನು. ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನಿನ್ನ ಬೆಂಗಾವಲಿಗಾಗಿ ಸದಾ ಇರುತ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟವ. ಜೊತೆಯಾಗಿ ಬಂದವನಲ್ಲ ಅಲ್ಲೋ, ನಿನ್ನಂತಹ ತಮ್ಮನನ್ನು ಪಡೆಯುವುದಕ್ಕೆ ನನಗೆ ಯಾವುದೋ ಜನ್ಮದ ಯೋಗವೇ ಇರಬೇಕು. ಅಲ್ಲದೆ ಹೋದರೆ ನಿನಗಿಂತ ಹುಟ್ಟಿದಂತಹ ಮೊದಲಿನ 7 ಜನ ಮಕ್ಕಳು, ಅವರನ್ನು ನಾನು ಕಾಣಲಿಲ್ಲ. ಸರಿ, ಆದರೆ ನಿನಗೆ ಅಣ್ಣನಾಗಿ ಬದುಕುವ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿತಲ್ಲ. ಆದರೂ ನಿನ್ನಲ್ಲಿ ಈ ಪರಿಯಾಗಿ ಪ್ರಶ್ನಿಸುವುದಕ್ಕೆ ಕಾರಣ ಉಂಟು. ಯಾಕೆ? ನಿನ್ನ ಅಣ್ಣನಾಗಿ ಅಲ್ಲ, ಕಿರೀಟವನ್ನು ಹೊತ್ತಂತಹ ಈ ತಲೆ ನಾಳೆ ತಮ್ಮನಿಗಾಗಿ ಪಕ್ಷಪಾತಿಯಾಗಿ ನಿರ್ಧಾರವನ್ನು ಕೈಗೊಂಡ ಎನ್ನುವುದಾಗಿ ನಮ್ಮಿಬ್ಬರ ಮೇಲೂ ಅಪವಾದ ಬರಬಾರದಲ್ವ? ಹೌದಣ್ಣ. ಆ ಕಾರಣಕ್ಕಾಗಿ ಸತ್ರಾರಿತನೇನೋ ಬೇರೆಯವನಲ್ವಲ್ಲ, ನಮ್ಮ ಬಂಧು ಬಳಗಕ್ಕೆ ಸೇರಿದವನು. ಹಾಗಾಗಿ ನೀನು ಒಂದು ಕಾಲದಲ್ಲಿ ಅವನ ಮಣಿಯನ್ನು ಕೇಳಿದ್ದು ಹೌದು ಅಂತಾದ್ರೆ ಪ್ರಸೇನ ಅದನ್ನು ಕೊಂಡು ಹೋಗಿ ಆ ಮಣಿ ಇನ್ನೂ ಬರಲಿಲ್ಲ, ಪ್ರಸೇನನು ಬರಲಿಲ್ಲ ಅಂತ ಆದರೆ ಅದನ್ನು ಹುಡುಕುವ ಸಂಪೂರ್ಣ ಜವಾಬ್ದಾರಿ ನಿನ್ನದು. ಸರಿಯ? ಹಾಗಾಗಿ ಪ್ರಸೇನ ಹೋದಂತಹ ದಾರಿಯನ್ನು ತಿಳಿದು ಅವ ಬದುಕಿದ್ದಾನೋ ಸತ್ತಿದ್ದಾನೋ, ಅವ ಬದುಕಿದ್ದರೆ ಎಲ್ಲಿದ್ದಾನೆ, ಸತ್ತಿದ್ದರೆ ಆ ಮಣಿಯಲ್ಲಿ ಉಂಟು, ಏನಾಯಿತು ಎನ್ನುವುದೆಲ್ಲವನ್ನು ಸವಿವರವಾಗಿ ತಿಳಿದು ಆ ಮಣಿಯನ್ನು ತಂದು ಸತ್ರಾರಿತನಿಗೊಪ್ಪಿಸಿ ಆತ ಹರುಷಗೊಳ್ಳುವಂತೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಸರಿ. ಹಾಗಾಗಿ ನೀನು ಒಬ್ಬನೇ ಹೋಗುವಂತಹದ್ದಲ್ಲ, ಈ ಯಾದವ ವೀರನ್ ಜೊತೆಗೆ ಸತ್ರಾರ್ಜಿತನ ಕಡೆಯವರನ್ನು ನಿನ್ನೊಟ್ಟಿಗೆ ಮಾಡಿಕೊಡುತ್ತಾ ಇದ್ದೇನೆ. ನಮ್ಮಲ್ಲಿ ಇದ್ದಾರಲ್ಲ ಕೃತವರ್ಮ, ಸಾತ್ಯಕಿ, ಸುಜ್ಯೋತಿ ಅಲ್ವಾ, ಎಲ್ಲವರನ್ನು ಒಡಗೂಡಿಕೊಂಡೇ ಹೋಗುತ್ತೇನೆ. ಎಲ್ಲರನ್ನು ಒಡಗೂಡಿಕೊಂಡು ಹೋಗು. ಯಾಕೆ ಬಲ್ಲೆಯ? ನಾನಲ್ಲಿ ಹೋಗುವುದು ಹೀಗಾಯ್ತೇನೋ ಹಾಗೆ ಬಂದು ಹೇಳಿದ್ರೆ ಒಪ್ಪುವಂತಹ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಯಾರೂ ಒಪ್ಪುವುದಿಲ್ಲ. ಲೋಕಾಪವಾದ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಸಾಕ್ಷಿಗಳು ಹಾಗೆ ಮಾಡಿದ್ರೆ ಹೀಗೆ, ಹೀಗೆ ಮಾಡಿದ್ರೆ ಹಾಗೆ ಅಂತ ಹೇಳುವವರೇ ಜಾಸ್ತಿ ಅಲ್ವಾ? ಆಗಲಿ, ಒಳಿತನ್ನು ನೀನು ಹೊತ್ತು ತರಬೇಕು. ಒಂದು ಕಲ್ಯಾಣದ ಕಾರ್ಯ ನಿನ್ನಿಂದ ಆಗ್ತದೆ ಅಂತ ಆದ್ರೆ ಅದರಿಂದ ಸತ್ರಾರಿತನಿಗೂ ಹರುಷವಾಗ್ತದೆ, ನಿನ್ನನ್ನು ನಂಬಿದವರಿಗೂ ಹರುಷವಾಗ್ತದೆ ಅಂತ ಆದ್ರೆ ನೀವು ಈ ಕ್ಷಣವೇ ಆ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆಯಬೇಕು. ಇದು ಹರಸಿದ್ದೇನೆ. ನಾನು ಆದಷ್ಟು ಬೇಗ ಬರ್ತೇನೆ. ಇನ್ನು ಊಟ ಮಾಡದೆ ಸುಮ್ಮನೆ ಇರಬೇಡ, ಇಲ್ಲ ಯೋಚನೆ ಮಾಡಬೇಡ. ಒಂದು ಕಲ್ಯಾಣದ ನಿರೀಕ್ಷೆ, ಕಲ್ಯಾಣದ ಊಟ ಮಾಡಿ ನೀರು ತಗೊಳ್ಬೇಡ. ನೀರು ತಗೊಳ್ಳುವುದಿಲ್ಲ ನಾನು, ಸ್ವಲ್ಪ ತಗೊಳ್ತೇನೆ ಬೇಕಾದಷ್ಟು. ಅದು ಇಲ್ಲದಿದ್ರೆ ಆಗುವುದಿಲ್ಲ. ಸರಿ, ಒಳ್ಳೆಯದಾಗಲಿ. ಸರಿ. ಅಣ್ಣನನ್ನ ದೋಷದಿಂದ ಬೀಳ್ಕೊಂಡೆ ತಡ ಮಾಡುವುದಲ್ಲ. ನಮ್ಮವರು ಹೇಳುತ್ತಾ ಇದ್ದಾರೆ, ಪ್ರಸೇನ ತುರಗವನ್ನು ಏರಿ ವಿಂಧ್ಯಾದ್ರಿಯ ಕಡೆಗೆ ಬೇಟೆಗೆ ಹೋದ ಎನ್ನುವಂತಹ ವರ್ತಮಾನ. ಹಾಗಿದ್ರೆ ಆ ತುರಗದ ಪದ ಚಿಹ್ನೆಯನ್ನು ಅನುಸರಿಸಿ ಮುಂದೆ ಸಾಗುತ್ತೇನೆ.
ಕಾಣ್ತಾ ಇದೆ. ಅದರ ಬಣ್ಣವು ಬದಲಾಗಿ ಹೋಗಿದೆ. ಯಾಕೆ ಹೀಗೆ ಅಂತ ನೋಡಿದ್ರೆ ಅದು ಪ್ರಸೇನ ಏರಿ ಬಂದಿರುವಂತಹ ಕುದುರೆ ಸತ್ತು ಬಿದ್ದಿದೆ, ರಕ್ತ ಸಿಕ್ತವಾಗಿದೆ. ಇವ ಇಲ್ಲಿ ಹೋದ. ಏನಿದು? ಪ್ರಸೇನನು ಅಸುನೀಗಿದ್ದಾನಲ್ಲ, ಹಾಗಿದ್ರೆ ಇವರನ್ನು ಕೊಂದವರು ಯಾರು ಎನ್ನುವಂತಹ ಪ್ರಶ್ನೆ ಮಾಡುತ್ತಾ ಇದೆ. ಹತ್ತಿರ ಬಂದು ನೋಡಿದ್ರೆ ನಖಗಳಿಂದ ಯಾರೋ ಸೀಳಿದ್ದಾರೆ ಆತನ ಉರವನ್ನು. ಬೇರೆ ಯಾರೂ ಅಲ್ಲ, ಇದು ಕಾಡಿನ ಪ್ರಾಣಿ ಕೇಸರಿಯಾಗಿರಬೇಕು. ಕಾಣಬಾರದೆ ಅಲ್ಲಲ್ಲಿ ಬಿದ್ದಂತಹ ಆ ರೋಮರಾಶಿಗಳು. ಹಾಗಿದ್ರೆ ಆ ಕೇಸರಿಯಲ್ಲಿ ಹೋಗಿರಬಹುದು. ಅದೇ ಕರುಳು ತೀರ್ಥ ಕೇಸರಿಯ ದಿಂಬ ಮಾತುಲ ಮಾಗೆ ಸುರಿಯುವ ಶೋಣಿತದಿಂದಲೊರಗಿರುವ ಸ್ಥಳದಿ ಪರಿಶೋಭಿಸುತ್ತಿರುವ ಭಲ್ಲೂಕ ಪದ ಚಿಹ್ನೆ ಧರೆಯೊಳಿ ರಕ್ತವರ್ಮ ಮುಖ್ಯರಿಗೆ ತೋರ್ದ. ಶಮಂತಕ ಮಣಿಯನ್ನು ಅಪಹರಿಸಿದಂತಹ ಕೇಸರಿ ಅನತಿ ದೂರದಲ್ಲಿ ಬಿದ್ದಿದೆ. ಕೇಸರಿಯ ಡಿಂಬ ಕಾಣುತ್ತಾ ಇದೆ ಅಷ್ಟೇ. ಹಾಗಿದ್ರೆ ಈ ಬಲಶಾಲಿ ಪ್ರಾಣಿಯನ್ನು ಕೊಂದವರು ಯಾರು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಕಪ್ಪು 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 ಏನಿದು? ಇದು ಕರಡಿಯ ಕೂದಲು. ಯಾವುದೋ ಬಲ್ಲೂಕ ಇದರೊಂದಿಗೆ ಸೆಣಸಾಟವನ್ನು ಮಾಡಿ ಆ ಕೇಸರಿಯನ್ನು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಿದ್ರೆ ನನ್ನ ಮುಂದಿನ ಲಕ್ಷ್ಯ ಏನು? ಭಲ್ಲುಕನ ಪದ ಚಿಹ್ನೆಯ ಹಿಡಿದು ಎದು ವಲ್ಲಭನವನವತಿಯ ಮೆಲ್ಲ ಮೆಲ್ಲ ನರಸುತ್ತ ಹೋಗಲು, ಮೆಲ್ಲ ನರಸುತ್ತ ಹೋಗಲು ಮುಂದೆ ಮುಂದಲ್ಲಿ ಗುಹೆಯೊಂದಿಸೆಯಲು. ಮೆಲ್ಲ ಮರಸುತ್ತ ಹೋಗಲು ಮುಂದೆ ಮುಂದಲ್ಲಿ ಗುಹೆಯೊಂದಿಸೆಯಲು. ಅನುಸರಿಸಿಕೊಂಡು ಮುಂದೆ ಮುಂದೆ ಸಾಗಿ ಬಂದವ ನಾನು. ಬಂದು ನೋಡಿದ್ರೆ ಒಂದು ಗುಹೆ ಕಾಣುತ್ತಾ ಇದೆ. ದಟ್ಟವಾದ ಅಡವಿ ಕಗ್ಗತ್ತಲೇ ವ್ಯಾಪಿಸಬೇಕಿತ್ತು. ಗುಹೆ ಬಳಿಗೆ ಬಂದು ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ ಕಾಣುತ್ತಾ ಇದೆ, ಬೆಳಕು ಗೋಚರಿಸ್ತಾ ಇದೆ. ಹಾಗಿದ್ರೆ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ. ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ. ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿ ತರುಣಿಯೋರ್ವಳೆಗೆ ಕುಳಿತು ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಂ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತ, ತೊಟ್ಟಿಲಂ ಹರುಷದಿಂದಲಿ ತೂಗುತ್ತ, ತೊಟ್ಟಿಲ ಗಿರಿಜರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ. ಗಿರಿಜೆ ರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿ ಸರಸಿದ ಬಕಿ ಮೆರವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿದ ಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು
ಶಿಲೆಯ ಮರೆಯಾಗಿರಪ್ಪ ತೂಗುತ್ತಲಾಗಲು ಹರಿಯು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಲಾಗಲು ಸುರುಚಿರಾನನದಿಂದ ಶೋಭಿಸುತ್ತಾ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಇದು ಕನಸು ಅಲ್ಲ ನನಸು ಎನ್ನುವಂತಹ ಭ್ರಮೆಗೆ ಒಳಗಾಗಿ ನಾನು. ಇದು ಕನಸಲ್ಲ, ನನಸು. ಕೋಟಿ ಸೂರ್ಯನ ಪ್ರಭೆಯಿಂದ ಕಂಗೊಳಿಸುತ್ತಾ ಇದೆ. ಈ ಗುಹೆಯ ಒಳಭಾಗ ಬಂದು ನೋಡಿದೆ ಅಂತಾದರೆ ನನ್ನ ಕಣ್ಣುಗಳನ್ನು ನಂಬುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಸಾವಿರ ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಈಕೆಯ ಸೌಂದರ್ಯವನ್ನು ಬಣ್ಣಿಸುವುದಕ್ಕೆ ಅಸಾಧ್ಯ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ನೋಡಿದ್ರ ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಶರದ ಋತು ಪೌರ್ಣಮಿ ಉದಯ ಚಂದಿರ ಕಾಂತಿ ಆ ಪ್ರಭೆ ಎನ್ನುವುದು ಈಕೆಯ ಮುಖದಲ್ಲಿ ಗೋಚರಿಸುತ್ತಾ ಇದೆ. ಒಂದು ಸಣ್ಣ ಮಗುವನ್ನು ಹಿಡಿದು ತೊಟ್ಟಿಲಲ್ಲಿ ಇರಿಸಿ ತೂಗುತ್ತಾ ಇದ್ದಾಳೆ. ಯಾರೀಕೆ, ಯಾಕಿಲ್ಲಿದ್ದಾಳೆ? ಇವಳನ್ನು ಹೇಳುವುದು ಕೇಳುವುದು ಯಾರು ಇಲ್ಲವೇ? ಈ ಮಗು ಯಾರು? ಹಲವಾರು ಪ್ರಶ್ನೆಗಳು ಮೂಡುತ್ತಾ ಇದೆ. ಹೋಗಿ ಮಾತನಾಡಿಸಲೇ? ಸಲ್ಲದು ಸಲ್ಲದು. ಅದು ಕಾಣುತ್ತಾ ಇದೆ. ಒಂದು ಶಿಲೆ. ಆ ಶಿಲೆಯ ಮರೆಯಾಗಿ ನಿಂತು ಏನಾಗುತ್ತದೆ ಎನ್ನುವ ಹಾಗೆ ವೀಕ್ಷಿಸುತ್ತೇನೆ. ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಮವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲ್ಲೋಕ ರಾಜಾದಿರಾಜ ಜೋ ಜೋ ಭಲ್ಲೋಕ ರಾಜಾದಿರಾಜ ಜೋ ಜೋ ತಂದೆಯಾಗಿ ಗಜಾಂಬವಂತ ಕೇಸರಿಯ ಕೇಸರಿಯ ಕೊಂದು ತಂದಿಗನು ಜಮಲ್ತಕ ಮಣಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಮಣಿಯ
ಹಾಗಿದ್ರೆ ಈ ಗುಹೆ ಜಾಂಬವ ಎನ್ನುವಂತಹ ಬಲ್ಲೂಕನದ್ದು ಎನ್ನುವಂತಹ ವಿಚಾರವನ್ನು ಅರಿತು ಕೈಯಲ್ಲಿರುವಂತಹ ಮಗು ಅವನ ತರಳ ಪ್ರವೀರ ಮಾತ್ರವಲ್ಲ, ಕೈಯಲ್ಲಿರುವಂತಹ ಮಣಿ ಕೇಸರಿಯನ್ನು ಕೊಂದು ಮಣಿಯನ್ನು ತಂದಿದ್ದಾನೆ ಎನ್ನುವ ಹಾಗೆ ಹೇಳಿದ್ದಲ್ಲ. ಸರಿ ಸರಿ, ಆತನನ್ನೇ ಕಾಣಬೇಕು ಎನ್ನುವಂತಹ ತವಕ ಹೆಚ್ಚಾಗುತ್ತಾ ಇತ್ತು. ಹಾಗಿದ್ರೆ ಏನು ಮಾಡೋಣ? ಮಲಗಿದ್ದವರನ್ನು ಎಬ್ಬಿಸಬೇಕು. ಅದಕ್ಕಿರುವಂತಹ ದಾರಿ ಒಂದೇ, ಶಂಖಧ್ವನಿ ಮಾಡಿದ್ರೆ ಹೇಗೆ? ಸರಿ, ಅದನ್ನೇ ಮಾಡ್ತೇನೆ. ಪರಮ ಭೀಕರ ಏನಿದೆಲ್ಲ ಕೆರಳಿ ಏರ್ಪಡಿಸುತ್ತ ಜಾಂಬವ ಬಂದು ಪರಿಕಿಸುತ್ತ ನಿನ್ನನ್ನೇ ಪ್ರಶ್ನಿಸ್ತಾ ಇದ್ದೇನೆ. ಇಷ್ಟರವರೆಗೆ ನಿನ್ನನ್ನು ನೋಡಿದವನೇ ಅಲ್ಲ. ನೀನು ಹೊಸವನು, ಹೊಸ ಪರಿಚಯ ನಿನ್ನದ್ದು. ಅಯ್ಯ, ಗುಹೆಯನ್ನು ಸ್ವತಂತ್ರಿಸಿ ಬಂದವನಿದ್ದೀಯ. ಅಷ್ಟು ಮಾತ್ರವಲ್ಲ, ಸಣ್ಣ ಮಕ್ಕಳು ಅವರು ಬೆದರುವಂತೆ ಮಾಡಿದೆ. ಶಂಖಧ್ವನಿ. ಯಾಕೆ ಬಂದೆ? ಯಾರು ನೀನು? ಹೆಸರೇನು? ಊರು ಯಾವುದು? ಹೇಳು. ವಸುದೇವನಾತ್ಮ ಭವನೋ ದ್ವಾರಕಿಯುಳ್ ವಸತಿಯು ಕೈದಿಟ್ಟಿರೋ ಅಯ್ಯ ಆ
ತೊಂದರೆಯನ್ನು ಕೊಡಬೇಕಂತಹ ಕಾರಣಕ್ಕೆ ಬೇಕಾಗಿ ಹ. ನಾ ಶಂಕನಾದವನ್ನು ಮಾಡಿದ್ದಲ್ಲ, ಮತ್ತೆ ಬದಲಾಗಿ ಹ. ಒಳಗಿರುವಂತಹ ನೀನು ಹ. ಹೊರಗೆ ಬರಬೇಕು ಹ. ಎನ್ನುವಂತಹ ವಿಚಾರಕ್ಕೆ ಬೇಕಾಗಿ ಹ. ನಾ ಶಂಕನಾದವನ್ನು ಮಾಡಿದೆ. ಹಾಗಿದ್ರೆ ಗುರಿ ನನ್ನ ಮೇಲೆ. ನಿನ್ನ ಮೇಲೆ ಹ್ಮ್. ಸಾರ್ಥಕವಾಯಿತು. ಹ್ಮ್. ನಾ ಶಂಕನಾದ ಮಾಡಿದ್ದಕ್ಕೆ ಓಹೋ. ನೀನೇ ಬಂದೆಯಲ್ಲ, ಹೌದು. ನನ್ನೊಮ್ಮೆ ಕಾಣಬೇಕು ಎನ್ನುವಂತಹ ಹ್ಮ್. ಆಸೆ ಇತ್ತು. ಹ. ಈ ಕಾಲಕ್ಕೆ ಕಂಡೆ. ಹ. ನಾನು ಇಲ್ಲಿಯವನಲ್ಲ. ಅದು ನೋಡುವಾಗಲೇ ಗೊತ್ತಾಗುತ್ತದೆ. ಹೌದು. ಹ್ಮ್. ಯದುಕುಲ ಕೇಳಿ ಬಲ್ಲೆಯ? ಕೇಳಿದ್ದೆ. ವಸುದೇವ ಓ, ವಸುದೇವ ಆತ್ಮಭವನ. ನಿನಗೆ ಹೆಸರಿಲ್ವಾ? ವಾಸುದೇವ ಎನ್ನುವ ಹಾಗೆ ಕರೆಯುತ್ತಾರೆ. ರಂಗ, ಮುಕುಂದ, ಅಚ್ಯುತ, ಅನಂತ, ಕೇಶವ, ವೇಣುಗೋಪಾಲ ಇತ್ಯಾದಿ 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 ಹಾಗಿದ್ರೆ ಕೆಲವು ಹೆಸರುಗಳುಂಟು ನಿನಗೆ. ಬಹಳಷ್ಟು ಹೆಸರಿದೆ. ಹ. ಆದ್ರೆ ಹ. ನನಗೆ ಬಹಳ ಪ್ರಿಯವಾದ ಹೆಸರು ಯಾವುದು ಬಲ್ಲೆಯ? ಯಾವುದು? ಎಲ್ಲರನ್ನು ಕರ್ಷಿಸುವ ಕಾರಣ ಹ. ನನ್ನನ್ನು ಕೃಷ್ಣ ಎನ್ನುವ ಹಾಗೆ ಕರೆದರು. ಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಕರೆಯುತ್ತಾರೆ. ಹ. ಎನ್ನ ಜಗದಿ, ಹ. ಎನ್ನ ಜಗದಿ ಎನ್ನ ಜಗದಿ. ಕೃಷ್ಣ ಎನ್ನುವ ಹಾಗೆ ಕರೆಯುತ್ತಾರೆ. ಹಾ ಹಾ ಹಾ. ಈ ಜಗತ್ತೇ ಜಗತ್ತು, ಜಗತ್ತು. ಈ ಜಗತ್ತು ಹ. ನನ್ನನ್ನು ಕೃಷ್ಣ ಹಾಗೆ ಕರೆಯುತ್ತಾರೆ. ಹಾ ಹಾ ಹಾ. ನನ್ನ ಮನೆಯಲ್ಲಿ ಅಂತ ಕೇಳಿದ್ಯಲ್ಲ, ಹೌದು. ಎಲ್ಲಿ? ದ್ವಾರಕೆಯಲ್ಲಿ, ಅದು ದ್ವಾರಕೆ. ಸಮುದ್ರದ ಮಧ್ಯಭಾಗದಲ್ಲಿ ದ್ವಾರಕೆ ಎನ್ನುವಂತಹ ಪುರವನ್ನು ಹ. ನಿರ್ಮಾಣ ಮಾಡಿದ್ದೇನೆ. ಅದೇನು ನಿನಗೆ ಭೂಮಿಯ ಮೇಲೆ ಆಗುವುದಿಲ್ವಾ? ಪ್ರತ್ಯೇಕವಾದಂತಹ ನಗರ, ಹ. ಸುತ್ತಲೂ ದ್ವಾರಗಳಿಂದ ಆವೃತವಾದಂತಹ ಹ. ಆ ಪುರ ಹ್ಮ್. ದ್ವಾರಕೆ. ದ್ವಾರಕೆ. ಹೌದು ಹೌದು. ಹ. ಈ ಕಡೆಗೆ ಬಂದ ಉದ್ದೇಶ? ಇಲ್ಲೊಂದು ಮಣಿ ಇತ್ತಲ್ಲ, ಅದನ್ನು ಪಡೆಯುವರೆ ಈ ಕಡೆಗೆ ಸಾಗಿ ಬಂದವ ನಾನು. ಹಾಗಾಗಿ ಆ ಮಣಿಯನ್ನು ಕೊಟ್ಟೆ ಅಂತಾದ್ರೆ ನಾನು ಹೋಗುತ್ತೇನೆ. ಎನ್ನ ಬಾಹು ವಿಕ್ರಮದೊಳು ಬಾಹು ವಿಕ್ರಮ ಎನ್ನ ಬಾಹು ವಿಕ್ರಮಗಳು ಹರಿಯಕ್ಷರನ್ನು ಮಡಗಿ ಸ್ಯಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಹರಿಯಕ್ಷರನ್ನು ಮಡಗಿ ಸ್ಯಮಂತಕದ ಮಣಿಯನ್ನು ನಾ ತಂದಿರ್ಪೆನು. ಕೃಷ್ಣ. ಆ, ಜಗತ್ತಿನಲ್ಲಿ ನಿನ್ನನ್ನು ಕೃಷ್ಣ ಎಂದು ಸಂಬೋಧಿಸ್ತಾರೆ. ಹೌದಪ್ಪ. ಅಯ್ಯ, ಏನಯ್ಯ? ಮಣಿಯನ್ನು ಪಡೆಕೊಂಡು ಹೋಗುವುದಕ್ಕಾಗಿ ಆ, ಇಲ್ಲಿಯವರೆಗೆ ಹುಡುಕಿಕೊಂಡು ಬಂದೆಯ. ನಿಜ. ಹರಿಯಶ್ವನನ್ನು ಕೊಂದು ಆ, ಅದರ ದವಡೆಯಲ್ಲಿರುವಂತಹ ಮಣಿಯನ್ನು ಕಿತ್ತು ಆ, ತಂದು ನನ್ನ ಗುಹೆಯಲ್ಲಿಟ್ಟಿದ್ದೇನೆ. ಓಹೋ. ಆ ನನ್ನ ಮಕ್ಕಳಿಗೆ ಬೇಸರವಾಗಬಾರದು ಅಂತ ಆಟ ಆಡುವುದಕ್ಕೆ ಆ, ಆಡುತ್ತಾ ಇದ್ದಾರೆ. ಆ, ಅಳು ಇಲ್ಲ ನೋಡು. ಆಹಾ. ಆದ್ರಿಂದ ಹೇಳ್ತೇನೆ, ಅದು ಆಟವಾಡುವ ಮಣಿ ಅಲ್ಲ ಅದು. ಹಾ, ನನಗೆ ಆಟಕ್ಕೆ ಬೇಕಾ ಮಣಿ. ಆ, ಅದು ಆಟದ ಮಣಿ ಅದು. ಆ, ಈಗ ಆ. ಒಂದು ಮಾತು ಹೇಳ್ತೇನೆ, ಆ. ಸುಮ್ಮನೆ ನನಗೆ ನಿನಗೆ ವಾದ ಬೇಡ. ಆ ಮಣಿಯನ್ನು ನಾನು ಕೊಡಲಾರೆ. ವಿಹಿತದಿಂದಲೇ ಬಿಗಿತದಿಂದಲೇ ಮಣಿಯನು ವಿಗಿತ 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 ವಿಗಿತದಿಂದಲೇ ಮಣಿಯನು ಕೊಡು ಎನ್ನೊಳಗಿದ ಬೇಡ ಛಲವನು ಹತಿಯಂದದಿ ಗೈಯಲು ಹೋಪೆ ನೀ ಬಿಸಿರಿಸುತ್ತ ನಡೆದೀಗಲು ವಿಗಿತದಿಂದಲೇ ಮಣಿಯನು ಅಯ್ಯ ವಲ್ಲಭ, ಏನು ಮಣಿಯನ್ನು ಕೊಡು ಎನ್ನುವ ಹಾಗೆ ಕೇಳುತ್ತಾ ಇದ್ದೇನೆ. ಕೊಡುವುದಿಲ್ಲ? ವಿಹಿತದಿಂದಲೇ ಮಣಿಯನ್ನು ಹ. ನೀನು ಕೊಡುವುದು ಹೌದು ಅಂತಾದ್ರೆ ಆದ್ರೆ? ನಾ ಸುಮ್ಮನೆ ಹೋಗುತ್ತೇನೆ. ಹ. ಅದಲ್ಲ, ನಿನ್ನ ಪರಾಕ್ರಮವನ್ನು ವಹಿಸುವುದಕ್ಕೆ ಮುಂದಾಗುತ್ತೆ ಅಂತಾದ್ರೆ ಆದ್ರೆ? ಮಿಹಿರ ಸುತನ ಅರಮನೆಗೆ ಅಟ್ಟುತ್ತೇನೆ. ಸಿದ್ಧ- ಅಲ್ಲನ ಬಡ ಮೃಗವು ಬಡ ಮೃಗವಲ್ಲ ತ್ರೇತಾಯುಗದಲ್ಲಿ ಪುಟ್ಟಿಗೆ ಬಡ ಮೃಗ ಮೃಗ ಬಡ ಮೃಗವಲ್ಲ ಮಾನವ
ಅಲ್ಲನ ಬಡ ಮೃಗ. ಓಹೋ, ಯಾಕೆ? ಯಾಕೆ? ತ್ರೇತಾಯುಗ, ಆ, ಅದಕ್ಕಿಂತಲೂ ಹಿಂದೆ ಆ, ನಾನು ಹುಟ್ಟಿದವ. ಓಹೋ, ಹಾ, ಆ, ಬಹಳ ಪ್ರಾಯ ಆಯ್ತು. ಪ್ರಾಯ ಆಯ್ತು. ಗೊತ್ತಾಗುದಿಲ್ಲ ಸರಿ. ನಾವು ಗೊತ್ತು ಮಾಡಿಕೊಳ್ಳುವುದಿಲ್ಲ. ಅದೇ. ಹಾ. ಹೌದು, ನಮ್ಮದ್ದು ಹೀಗೆ, ನಮಗೆ ಬೇಕಾದಾಗ ಹೀಗೆ ಇರ್ಬೇಕು, ಉಳಿಸಿಕೊಳ್ಬೇಕು ಮಾತ್ರ. ಹಾ. ಹಾ. ಈಗ ನೀ ಬಂದು ಕೇಳುವುದೇನು ಮಣಿಯನ್ನು. ಮಣಿ ಮಣಿ ಏ, ವಿಹಿತದಿಂದಲೇ ಮಣಿಯನ್ನು. ನಾನು ಎಷ್ಟು ಕಾಲದಿಂದ ಇದ್ದವ, ಹೌದು ಹೌದು ನೀನು ಮೊನ್ನೆ ಮೊನ್ನೆ ಹುಟ್ಟಿದವ. ಹೌದು, ನಾ ಸಣ್ಣ ಬಾಲಕ ಬಾಲಕ. ದ್ವಾಪರ ಯುಗದ ಜೊಳ್ಳು ಜೊಳ್ಳು. ಜೊಳ್ಳು ಮಾನವ ಆ, ನಿನಗೆ ಆ, ಖಂಡಿತ ಕೊಡುವುದಿಲ್ಲ. ಕೊಡುವುದಿಲ್ವೋ? ನಿನಗೆ ಖಂಡಿತ ನಾನು ಮಣಿ ಕೊಡುವುದೇ ಇಲ್ಲ. ಆ, ಆ. ಹೇಗೆ ಪಡೆಯಬೇಕು ಅಂತ ನನಗೆ ಗೊತ್ತಿಲ್ಲ. ಚಿಕ್ಕನಗುವ. ಕಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಜನು ನೆಗಗಿದ್ದೆನು. ನಾನು ಇಂದು ಕಿರಿಬೆಟ್ಟಿನೊಳಗೆ ನಾನು ಕಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಜನ್ನು ನೆಗಗಿದ್ದೆನು. ಗೋವರ್ಧನ ಗಿರಿಜನು ಗೋವರ್ಧನ ಗಿರಿಜನು ಅಯ್ಯ. ಗೋವರ್ಧನ ಗಿರಿಜನು ನೆಗಗಿದ್ದೆನು. ವರ ಮಹಾಮೇರು ಪರ್ವತ ಕಟ್ಟಿ ವರ ಮಹಾಮೇರು ಪರ್ವತಕ್ಕೆ ಅಂಜೆನು ಅಂಜೆನು. ವರ ಮಹಾಮೇರು ಪರ್ವತ ಕಟ್ಟಿ ಅಂಜೆನು ಪರ್ವತ ಕಟ್ಟೆನು. ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ? ನಿನಗಿಂತ ಗಿರಿಯ ಕೀಳಲು 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 ಸಾಧ್ಯವೇ? ಸಾಧ್ಯವೇ? ಸಾಧ್ಯವೇ?
ಸಾಧ್ಯವೇ ಮಗೆವಾ ಅಂತೂ ನೀನು ಮಾಡಿ ತೋರಿಸಬೇಕಾದದನ್ನು ಮಾಡಿಯೇ ಬಿಟ್ಟೆ. ಅದು ಇಲ್ಲಿಯಂತೂ ಅಲ್ಲ ಅಂತ ಗೊತ್ತಾಯಿತು. ಮತ್ತೆ ಎಲ್ಲ ಆ ಕಡೆ ಇತ್ತು. ನಿನಗೆ ಸಂಬಂಧಪಟ್ಟದ್ದಲ್ಲ ಅಂತ ಬೇಸರ ಆಗುತ್ತದೆ ಕಾಣ್ತದೆ. ನಾವು ನೋಡುತ್ತಾ ಇದ್ದದ್ದು ಇಷ್ಟರವರೆಗೆ ಇಲ್ಲಿ ಇಂಥದ್ದಾಗಲಿಲ್ಲಲ್ಲ ಅಂತ ಅದೇ ನೋಡುವುದಕ್ಕೆ ಚಂದ ಇತ್ತು. ಹೌದು ಹೌದು. ಏನು ಅರ್ಥ ಏನು 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 ಅರ್ಥ ಏನು? ನೀನು ಕುಣಿದದ್ದಿ ಹಾಕಿ ಏನೋ ಹೇಳಲಿಕ್ಕೆ ಹೊರಟಿಯಲ್ಲ. ಸಂತೋಷವಾಗಿ ಕುಣಿದದ್ದು ನಾನು. ಸಂತೋಷವಾಗಿ ವ್ಯಕ್ತಿಗತವಾಗಿ ನಮ್ಮಿಬ್ಬರ ಪರಿಚಯ ಆಯಿತು. ಹಾಗೆಂದು ನಮ್ಮ ಪರಾಕ್ರಮದ ಕುರಿತಾಗಿ ನಮ್ಮ ಸಾಧನದ ಕುರಿತಾಗಿ ನಾವು ವಿನಿಮಯ ಮಾಡಿದ್ದಿಲ್ಲ. ಹೌದು. ಇನ್ನು ಯುದ್ಧಕ್ಕೆ ತೊಡಗುವುದು, ಆಮೇಲೆ ನನ್ನ ಕೈಯಿಂದ 2 ಪೆಟ್ಟು ತಿನ್ನುವುದು, ಯಾಕೆ ಇದೆಲ್ಲ ಬೇಕಾ? ಅದನ್ನು ಮಾತ್ರ ಹೇಳುವೇರ. ಯಾಕೆ 2 ಪೆಟ್ಟು ತಿನ್ನುವುದು? ನಾವೆಲ್ಲ ಹೋರಾಟ ಮಾಡಿದ್ದಕ್ಕೆ ರಾತ್ರಿ ಹಗಲು ಉಂಟ. ಬಹಳಷ್ಟು ಹೋರಾಟ ಮಾಡಿದ್ವಿ. ಈಗಂತೂ ಬಹಳ ಹೋರಾಟ ಮಾಡ್ತಾ ಇದ್ದೆ. ಹೌದು, ನೋಡಿದ್ದೇನೆ. ಇಲ್ಲೇ ಇಲ್ಲೇ. ಹೌದು. ಯಾವುದಕ್ಕೆ ಸ್ವರ ಏರಿಸಿ ಈ ಪ್ರಾಯದಲ್ಲಿ ಉತ್ಸಾಹ ಉಲ್ಲಾಸ ಎತ್ತು ಕಾಣುತ್ತದೆ. ಈ ಪ್ರಾಯದಲ್ಲೂ ಕೂಡ ಯಾರಾದ್ರೂ ಮೆಚ್ಚಲೇಬೇಕು. ಮೆಚ್ಚಬೇಕು ಅಂತಲೇ ನಾವು ಮಾಡುದು. ನಾ ಸಣ್ಣ ವಿಚಾರವನ್ನು ಹೇಳ್ತೇನೆ ನನ್ನ ಕುರಿತಾಗಿ. ನಾ ಗೋಕುಲದಲ್ಲಿ ಬೆಳೆಯುತ್ತಿರುವಂತಹ ಕಾಲಕ್ಕೆ ಅಲ್ಲೊಂದು ಪದ್ಧತಿ ಇದೆ. ಏನು? ಇಂದ್ರ ಪೂಜೆ ಮಾಡುವುದು. ಇಂದ್ರ ಪೂಜೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕೊಡುವ ಆತ, ಅದರಿಂದ ಎಳೆಯ ಕಳೆ ವೃದ್ಧಿಯಾಗುತ್ತದೆ ಎನ್ನುವ ಹಾಗೆ ಅರಿತು ಗೋಪಾಲಕರು, ಯಾದವರು ಎಲ್ಲವರು ಸೇರಿ ಇಂದ್ರ ಪೂಜೆಯನ್ನು ಮಾಡುತ್ತಾ ಇದ್ರು. ಆ ಪದ್ಧತಿ ಸಾಕು ಅಂತ ನಿಲ್ಲಿಸಿದವ ನಾನು. ಬದಲಾಗಿ ನಿನಗೆ ತಲೆ ಸರಿ ಉಂಟ. ಯಾಕೆ? ಒಂದು ಪದ್ಧತಿ ಇರುವಾಗ ಅದು ಸಲ್ಲ ಅಂತ ಹೇಳಿ ಅದನ್ನು ರದ್ದು ಮಾಡುವುದು ಸರಿಯಾ? ಕಾರಣ ಉಂಟು. ಏನು ಅಂತ ಕೇಳು. ಏನು? ಆ ನಂದಗೋಕುಲಕ್ಕೆ ಸಕಲ ಸುವಸ್ತುಗಳನ್ನು, ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು, ಗೋವುಗಳಿಗೆ ಮೇವನ್ನು ಒದಗಿಸಿಕೊಡುವುದು. ಗೋವರ್ಧನ ಬೆಟ್ಟ, ಆ ಶಿಖರ, ಆ ಪರ್ವತ. ಹಾಗಾಗಿ ನಾವೆಲ್ಲರೂ ಸೇರಿ ಆ ಗೋವರ್ಧನದ ಪೂಜೆಯನ್ನು ಮಾಡಬೇಕು, ಗಿರಿ ಪೂಜೆ ಮಾಡಬೇಕು ಎನ್ನುವ ಹಾಗೆ ಹೇಳಿದೆ. ಎಲ್ಲರನ್ನ ಮಾತಿಗೆ ಒಡಂಬಟ್ಟು ಪೂಜೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಅರಿತಂತಹ ದೇವೇಂದ್ರ ಅವ ಸುಮ್ಮನಿರಲಿಲ್ಲ. ಏನು ಮಾಡಿದ? 7 ದಿವಸಗಳ ಕಾಲ ಹಗಲು ರಾತ್ರಿ ಎನ್ನದೆ ಧಾರಾಕಾರ ಮಳೆ, ಮುಸಲಧಾರೆ. ಹೌದಾ? ಹೌದು. ಆ ಕಾಲಕ್ಕೆ ಆ ಗೋಪಾಲಕರು ರಕ್ಷಿಸಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಇದೋ ಸರಿಯಾಗಿ ನೋಡು 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 ನೋಡ್ತಾ ಇದ್ದೇನೆ. ಕಿರುಬೆಟ್ಟು. ಹೌದು. ಈ ಕಿರುಬೆರಳು ಇದರ ಸಹಾಯದಿಂದ ಅಂತಹ ಮೇರು ಪರ್ವತ, ಗೋವರ್ಧನ ಬೆಟ್ಟ, ಅದನ್ನೇ ಎತ್ತಿ ಹಿಡಿದವ ನಾನು.
ಆದ್ದರಿಂದ ಸಕಲ ಗೋಪಾಲಕರು ಸಂತೋಷಗೊಂಡರು. ಈತ ನರಿತಂತಹ ದೇವೇಂದ್ರ ಅವನೇ ಬಂದು ಪಾದಕಾನತನಾದ. ಮಾತ್ರವಲ್ಲ, ಸಿಂಹವೃಷ್ಟಿಯನ್ನೇ ಹರಿಸಿದ. ಆ ಕಾಲಕ್ಕೆ ನನಗೆ ಸನ್ಮಾನ ಮಾಡಿದ. ಸಣ್ಣ ಪ್ರಾಯದಲ್ಲಿ ಸನ್ಮಾನ ಆಗಿದೆ. ಹೌದಾ? ಹೌದು. ಗೋವಿಂದ ರಾಜ ಪಟ್ಟಾಭಿಷೇಕ. ನನ್ನನ್ನು ನೋಡಿದ್ರೆ ಸನ್ಮಾನ ಮಾಡಬೇಕು ಅಂತ ಕಾಣುತ್ತದೆ. ಅವನಿಗೆ ಹಾಗೆ ಕಂಡಿತ್ತು. ಮಾತ್ರ ಅಲ್ಲ, ಉಡುಗೊರೆ ಕೊಟ್ಟ. ಉಡುಗೊರೆ? ವೇಣು ಪ್ರಧಾನ. ಹೌದಾ? ಹಾಗಾಗಿ ನಾನು ವೇಣುಗೋಪಾಲ. ವೇಣುಗೋಪಾಲ ಇದು ನನ್ನ ಸಾಧನೆ. ಅಂತಹ ಶಿಖರವನ್ನು ಎತ್ತಿದ್ದೇನೆ. ಓಯ್ ಜಾಂಬವರೇ, ಅಲ್ಲಿ ನೋಡ್ತೀರಾ ಒಂದು ಬೆಟ್ಟ ಕಾಣ್ತಾ ಇದೆ ಅಲ್ಲ, ಅಂತಹ ಮೇರು ಪರ್ವತ ಬೇಡ, ಆ ಬೆಟ್ಟವನ್ನು ಕೀಳುವುದಕ್ಕೆ ನಿಮ್ಮಿಂದ ಆಗ್ತದ ಕೇಳುದು. ನೀವು ಕಳೆದು ಹೋದ ಕತೆ ಹೇಳುದ? ಹೌದು. ನನ್ನ ಕತೆ ಕೇಳ್ತೀವಿ. ಶರದಿಗೆ ನಮ್ಮ ಬದುಕಿನಲ್ಲಿ ಆದದ್ದೊಂದು ಘಟನೆ ಇದೆ. ನೋಡೋಣ, ಕೇಳೋಣ. ಬಹಳ ಹಿಂದೆ ತ್ರೇತಾಯುಗದ ಕಾಲದಲ್ಲಿ ನಿನಗೆ ಲಂಕಾಧಿಪತಿ ಗೊತ್ತಿದೆಯಾ? ರಾವಣ ಅವ ಸೀತೆಯನ್ನು ಕತ್ತುಕೊಂಡು ಹೋದ. ಅವಳನ್ನು ಮರಳಿ ಪಡೆಯಬೇಕು ಅಂತಾದ್ರೆ ಸಮುದ್ರಕ್ಕೆ ಸೇತುವೆಯನ್ನು ಬಲಿಯಬೇಕು. ಏನು ಮಾಡೋಣ ಅಂತ ಯೋಚಿಸಿದವಾಗ ಪರ್ವತಗಳನ್ನೆಲ್ಲ ಎತ್ತಿ ತಂದು ಇಲ್ಲಿಂದ ಅಲ್ಲಿಗೆ ಒಂದು ಸೇತುವೆಯನ್ನು ಕಟ್ಟಿದವರು ನಾವು. ನೀವು ಸೇತುವೆ ಕಟ್ತೀರಲ್ಲ? ಸೇತುವೆ ಕಟ್ಟದೆ ಎಲ್ಲವನ್ನು ಕಟ್ಟುತ್ತೇವೆ ನಾವು. ಕಟ್ಟಿದ್ರೆ ಮಾತ್ರ ಬಿಚ್ಚಲಿಕ್ಕಾಗುವುದಿಲ್ಲ. ಇವತ್ತು ಹಾಗೆ ಹೌದೇನು? ಒಂದೊಂದು ಪರ್ವತ ಯಾರಿಗಾದ್ರೂ ವಿಷಯ ಗೊತ್ತಾಯ್ತು ಅಂತ ನಿಮ್ಮಲ್ಲಿಗೆ ಬಂದಾರು 4 ಆಗಬೇಕು ಅಂತ ಹೇಳಿ
ಸೇತುವೆ ಕಟ್ಟಿಸುವುದು ಹಾಗೆ ಒಳ ಅರ್ಥ ದ್ವಯ ಅರ್ಥ ಹೇಗೆ ಬೇಕು ಹಾಗೆ. ಕೃಷ್ಣ ಏನು ಒಂದೊಂದು ಬಂಡೆ ಒಂದು ಪರ್ವತವನ್ನು ಕಿರುಬೆಟ್ಟಿನಲ್ಲಿ ಎತ್ತಿದ್ದ ನೀನು. ಪಾಪ ಗೋಪಾಲಕರಿಗೆ ಏನು ಗೊತ್ತಿಲ್ಲ, ಎಲ್ಲ ಬುದ್ಧಿಮಾಂದ್ಯ ಮಕ್ಕಳು. ಎಲ್ಲೋ ಸ್ವಲ್ಪ ಮಣ್ಣಿನ ರಾಶಿಯನ್ನೆಲ್ಲ ಹಾಕಿದ್ರು. ಆ ಮಣ್ಣಿನ ರಾಶಿಯನ್ನು ನೋಡಿದ ಮೇಲೆ ಅವರಿಗೆಲ್ಲ ಪರ್ವತವಾಗಿ ಕಂಡಿತು. ಅದನ್ನು ನೋಡಿದವಾಗ ಇದನ್ನೊಮ್ಮೆ ಎತ್ತಿ ಅಂತ ಕೇಳಿದ್ರೆ ಏನೋ ನಿನ್ನಲ್ಲಿ. ನೀನು ಕಿರಿಬೆಟ್ಟಿನಲ್ಲಿ ಆ ಮಣ್ಣಿನ ಮುದ್ದೆಯನ್ನು ಎತ್ತಿ ತೋರಿಸಿದೆ. ನಾವೆಲ್ಲ ಹಾಗೆಲ್ಲ ತಲೆಯಲ್ಲೊಂದು, ಹೆಗಲೆಲ್ಲೆರಡೆರಡು, ಕಂಕುಳಡಿಯಲ್ಲಿ ಎರಡೆರಡು, ಕೈಯಲ್ಲೆರಡೆರಡು, ಮೊಣಗಂಟಿನಲ್ಲೆರಡೆರಡು, ಪಾದದಲ್ಲೆರಡೆರಡು, ಸಾಕಾಗುವುದಿಲ್ಲ ಅಂತ ಹೇಳಿ ಕೈಲಾಸಗಿರಿಯನ್ನೇ ಕೈಯಿಂದಂತೆ ಗಹಿದಾಗ ಬರ್ಗರು ನಾನಷ್ಟೇ ಹೇಳಿಲ್ಲ, ನಾನು ಎರಡೇ ಹೇಳಿದ್ದೆ. ನಂಗೆ ಹಾಗೆ ಹೇಳಿದ್ದಲ್ಲ. ಬರ್ಗ ಪರಶಿವ ಸದಾಶಿವ ಓಡಿ ಬಂದ, ನನ್ನಲ್ಲಿ ಮಾತನಾಡಿಸಿ ಸಖ್ಯವನ್ನು ಬೆಳೆಸಿಕೊಂಡ. ಜಾಂಬವಂತನೇ ನಿಲ್ಲಿಸಿ ನಿಮಗೆ ಯಾಕೋ ಅಂದ್ರೆ ಕೈಲಾಸಗಿರಿಯನ್ನು ಕೊಂಡೋಗುವುದು ಬೇಡ, ಇದು ಇಲ್ಲೇ ಇರಲಿ ಅಂತ. ಹಾಗೆ ಅವರಿರುವಂತಹ ಸ್ಥಾನಕ್ಕೆ ಎಲ್ಲಿಯ ತೊಂದರೆ ಆದ್ರೆ ಹೌದು ಹಾಗೆ ಚ್ಯುತಿ ಬರಬಾರದು. ಆದ್ರಿಂದ ನಿಮಗೆ ಬೇಕಾದಂತಹ ಸಹಾಯವನ್ನು ನಾನು ಮಾಡುತ್ತೇನೆ. ಆ ಬಂಡೆಗಳನ್ನು ಪರ್ವತಗಳನ್ನು ಎತ್ತಿಕೊಂಡು ಹೋಗಿ ನೀರಿನಲ್ಲಿ ಹಾಕಿ ಅಂತ. ಅಂತಹ ಸಾಹಸವನ್ನು ನಾನು ಮಾಡಿದವ. ನಿನ್ನದ್ದು ಮತ್ತೆ ಕಿರಿಬೆಟ್ಟು ನೀ ಬೆರಳು ಉಂಟ ಕಾಣುವುದಿಲ್ಲ ಕಾಣ್ತದೆ ಅಲ್ಲ ಕೇಳಿದ್ವಿ. ಮತ್ತು ಕಿರಿಬೆಟ್ಟಿನಲ್ಲಿ ಸರಿಯಾಗಿಲ್ಲ ಅಲ್ಲ ಸರಿಯಾಗಿದೆಪ್ಪ. ಮತ್ತೆ ಅಲ್ಲ ನೀನು ಮಾಡಿದ್ದನ್ನು ತೋರಿಸಿದ್ದನ್ನು ನೋಡುವಾಗ ನನಗೆ ನಗೆ ಬಂತು. ನೀನು ಹೇಳಿದ್ದನ್ನು ಯಾರು ನಂಬುವುದೇ ಇಲ್ಲ. ನೀನು ಹೇಳಿದ್ದನ್ನು ನಂಬುವುದಾ? ಈಗಲೂ ಉಂಟಲ್ಲ, ಕಟ್ಟಿದ್ದು ಸಾಕ್ಷಿಯಾಗಿ ಉಂಟಲ್ಲ. ನೀನೇ ಕಟ್ಟಿದ್ದು ಏನು? ನಾನೇ ಕಟ್ಟಿದ್ದೇನೆ ಅಲ್ಲ ಹೇಳುವುದೇ. ಕಟ್ಟಲಿಕ್ಕೆ ನಮ್ಮ ಜೊತೆ ಬಹಳಷ್ಟು ಮಂದಿ ಇದ್ರು ಕೋಟಿಗಳೆಲ್ಲ. ನಮ್ಮಲ್ಲಿ ಇದ್ದಾರೆ, ನೋಡಿದವರು ಯಾದವರು ಇದ್ದಾರೆ. ಹೌದಾ? ಕೇಳ್ತೀಯ? ಯಾದವರ ಮತ್ತೆ ಗೋಪಾಲಕರಿದ್ದಾರೆ, ಕೇಳ್ತೀಯಾ? ಸುಮ್ಮನೆ ಯಾಕೆ? ನಮ್ಮದೆಲ್ಲ ಮಣ್ಣಿನ ಮುದ್ದೆ, ನಿನ್ನದೆಲ್ಲ ಬಂಡೆಕಲ್ಲು. ನಾವು ಬಂಡೆಕಲ್ಲೇ. ಅದು ಗೊತ್ತಾಗ್ತದೆ ಬಂಡೆಕಲ್ಲು ಅಂತ. ಹೇಗೆ ಮಣಿಯನ್ನು ಕೊಡುತ್ತೀಯೋ? ಕೊಡುವುದಿಲ್ಲ, ನಾನು ಕೊಡುವುದೇ ಇಲ್ಲ. ಬಿಡುವುದಿಲ್ಲ. ದುರವಗೈದರಿಲ್ಲ ಅರರೆ ಎನ್ನುಳ್ ಇಷ್ಟು ಛಲದಿ ದುರವಗೈದರಿಲ್ಲ ವಿಶ್ವಂಭರೆಯ ಸೃಜಿಸಿದಂಥ ಮಹಾಪುರುಷ ನೀನೆಲ್ಲ ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡವು ನಿನ್ನೊಳು ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡವು ನಿನ್ನೊಳ್ ಇರುವುದೆಂದೇ ತಿಳಿವೆ. ನಿಜವ ತಿಳಿಯಬೇಹುದು, ನಿಜವ ಅರುಗಬೇಹುದು. ಅಯ್ಯ ನಿಜವ ಅಯ್ಯ ಈ ಕಡೆ ತಿರುಗಿ ನೋಡಿದೆಯ ನನ್ನ ಅವಸ್ಥೆಯನ್ನು. ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ. ಇಷ್ಟರವರೆಗೆ ಈ ರೀತಿಯಾಗಿ ಪಂಥವನ್ನು ಕಟ್ಟಿ ನನ್ನೊಡನೆ ಹೋರಾಟವನ್ನು ಮಾಡಿದವರು ಯಾರೂ ಇಲ್ಲ ಜಗತ್ತಿನಲ್ಲಿ. ನನ್ನ ಸಾಮರ್ಥ್ಯಕ್ಕೆ ಮೆಚ್ಚಿದವರು ಆ ದೇವತೆಗಳು, ಹರಿಹರ ಬ್ರಹ್ಮಾದಿಗಳು. ಸರಿ, ಆದರೆ ಈ ಕಾಲದಲ್ಲಿ ನನ್ನನ್ನು ನೀನು ಸೋಲಿಸಿದೆ, ನನ್ನನ್ನು ಧರಾಶಯನ್ನಾಗಿ ಮಾಡಿದೆ ನೀನು. ಅಯ್ಯ ಏನಯ್ಯ? ಒಂದು ಕೇಳ್ತೇನೆ ನಾನು ನಿನ್ನಲ್ಲಿ. ಏನನ್ನು? ಯಾರು ನೀನು?
ಎಲ್ಲವೂ ನಿನ್ನಲ್ಲೇ ಇದ್ದ ಹಾಗೆ ನನಗೆ ಭ್ರಮೆಯಾಗುತ್ತಾ ಉಂಟು. ಹಾಗಿದ್ರೆ 31 ದಿನಗಳ ಪರ್ಯಂತ ಸೋಲು ಗೆಲುವು ಇಲ್ಲದೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಜಯ ನಿನ್ನ ಪಾಲಿಗಾಗಿದೆ, ಸೋಲು ನನ್ನ ಪಾಲಿಗಾಗಿದೆ. ನೀ ಯಾರು, ಯಾಕೆ ಬಂದವ, ನಿಜಾಂಶವನ್ನು ಹೇಳುವೆಯಾ? ನಾ ಯಾರು ಎನ್ನುವಂತಹ ಶರಣ ನಿಂತರಲಾಗ ಶ್ರೀಗರಿ ಕರುಣದೊಳು ಜವೆಯಾತು ಬೇಗದಿಗೆ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಅಯ್ಯ ಜಾಂಬವ, ನಾನು ಯಾರು ಎನ್ನುವ ಹಾಗೆ ಕೇಳುತ್ತಾ ಇದೆಯಲ್ಲ, ಆ ಸತ್ಯವನ್ನು ತಿಳಿಯಬೇಕು ತಾನೆ. ಇದೋ ನೋಡು. ಪರಿಕಿಸುತ್ತ ಜಾಂಬವನು ನೇತ್ರದಿ ಪರಿಕಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತಾನದ ಶುವನು ಆನಂದ ಶುವನು ಥರಧರಿಸಿ ಬಂದಡಿಗೆ ರಗಿ ಅಡಿಗೆ ರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವದ ಚರತ ಬಾಲ ದಯ ಸೀತಲೋಲ ರಾಮ ಜಯ ಸೀತಲೋಲ ರಾಮ ರಾಘವದ ಚರತ ಬಾಲ ರಾಮ ದಶಾಕವಿ ಮಂಡನ ಜಯ ಜಯ ರಾಮ ರಾಮ ಪಾಗಿ ಗುಣಾಕರ ಹರನ ಚಾಪವನ ಗಗಿದ ಧೀರ ಧರಣಿ ಜೆ ಪತಿ ಶೂರ ಓ ಸ್ವಾಮಿ, ಹರನ ಚಾಪವನ ಗಗಿದ ಧೀರ ಧರಣಿ ಜೆ ಪತಿ ಶೂರ ವರಜ ಮಧಕ್ತಿ ಮದಹರ ದುರುಳರ ಸಂಹಾರ ವರಪಿತನಾಜ್ಞಾನುಸಾರ ವರಪಿತನಾಜ್ಞಾನುಸಾರ ತೆರಳಿ ವಿಪಿನದುಳು ದುರುಳ ವಿರಾಧನ ತರಿದು ಮುನೀಶರ ಪೊರೆದಿಗ ಮಗಿಮನ ತೆರಳಿ ವಿಪಿನದುಳು ದುರುಳ ವಿರಾಧನ ಹರಿದು ಮುನೀಶರ ಪೊರೆದಿಗ ಮಗಿಮಗ ರಾಮ ರಾಘವ ದಶರಥ ಬಾಲ ಜಯ ಸೀತಲೋಲ ದಶರಥ ಬಾಲ ಸೀತಲೋಲ ಕೋದಂಡ ರಾಮ ಸಮರದ ಶ್ರೀಮ ಕೌಸಲ್ಯಾತ್ಮಜ ರಾಮ ರಾಮ
ಲೋಕಪಾಲನೆ, ಸೀತಾಲಾಲನೆ, ಕೌಸಲ್ಯಾತ್ಮಜನೆ, ಕೋದಂಡ ರಾಮನೇ. ಒಬ್ಬೊಬ್ಬ ನನ್ನ ಕಣ್ಣುಗಳೆರಡರಲ್ಲಿ ಅಶ್ರುಧಾರೆ ಹರಿಯುತ್ತಾ ಇದೆ. ನಿನ್ನ ಪಾದವನ್ನು ತೊಳೆಯುತ್ತಾ ಇದೆ. ಸ್ವಾಮಿ, ಯಾರಂತ ಗೊತ್ತಾಗಲಿಲ್ಲ. ಇಷ್ಟರವರೆಗೆ ನಾನು ನಿನ್ನಲ್ಲಿ ಕಾಳಗವನ್ನು ಮಾಡಿದೆ. ನಿನ್ನ ದಾರದ ಮಹಿಮೆಯನ್ನು ಕಣ್ಣಾರೆ ಕಂಡವರು ಮಗದೊಮ್ಮೆ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂತ ಕೇಳಿದ್ರೆ ಪರಶುರಾಮ ದೇವರನ್ನೇ ಕೂಡ ಎದುರಿಸಿದವ ಎಂತಹ ಸಾಮರ್ಥ್ಯವಂತನು. ಸ್ವಾಮಿ, ಇದು ನಿನ್ನ ಪಾದಾರ ವಿಂದಗಳಿಗೆ ನನ್ನ ಶಿರವನ್ನು ಚಾಚಿದ್ದೇನೆ. ಆದರೆ ನನಗೆ ಕೆಲವೊಂದು ಪ್ರಶ್ನೆಗಳುಂಟು. ಏನು ಅಂತ ಅರ್ಥ ಆಗುವುದಿಲ್ಲ. ಸ್ವಾಮಿ, ಈಗಲಷ್ಟೇ ಕೃಷ್ಣ ಅಂದ್ರಿ. ಹೌದು. ಈಗ ನೋಡಿದ್ರೆ ಈ ರೂಪ, ಇದೆಲ್ಲ ಯಾಕೆ, ಏನಾಯಿತು, ಏನಾಗಬೇಕು? ಶರಣನಿಯ ಬದಲಿಸೋ ಪಿಂತಕ್ಕೆ ಒರೆದಿಗೆ ನದ ಸ್ಮರಿಸೋ ದರ್ಶನವೀಯುವೆ ಮೂದಿನ ಯುಗದೊಳಗಿರು ನೀನಾವರೆಗೆ ಶರಣನಿಯ ಬದಲಿಸೋ ಒರೆದಿಗೆ ನದ ಸ್ಮರಿಸೋ ಅವಧರಿಸೋ ನಾನು ಆಡುವಂತಹ ಮಾತನ್ನು ಅವತರಿಸಬೇಕು. ನೀನು ಸಂತೋಷವಾಗಿ. ಕೋದಂಡರಾಮನು ನಾನೇ, ಸೀತಾರಾಮನು ನಾನೇ, ನೀನೇ, ಜಗದಾಭಿರಾಮನು ನಾನೇ. ನಾವೆಲ್ಲ ಕೊಂಡಾಡಿದವರಲ್ಲ. ಹೌದು, ರಾಮನು ನಾನೇ, ಕೃಷ್ಣನು ನಾನೇ. ಹೌದು. ಯಾಕೆ ಯಾಕೆ ಕೃಷ್ಣ ಎನ್ನುವ ಪದ ಯಾಕೆ ಈಗ ಬಂತು? ಇದಕ್ಕೆ ಕಾರಣೀಕರ್ತ ನೀನೇ ಆಗಿ. ನಾನು ಈ ಹಿಂದೆ ತ್ರೇತಾಯುಗದಲ್ಲಿ ಸರಿಯು ನದಿ ತೀರದಲ್ಲಿ ನಾನು ನಿರ್ಯಾಣವನ್ನು ಹೊಂದುವಂತಹ ಕಾಲಕ್ಕೆ ನೀನೇ ಭಾವುಕನಾಗಿ ಆಡಿದಂತಹ ಮಾತು. ಪ್ರಭೋ, ನನ್ನಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕಾಣುವಂತಹ ಬಗೆಯಂತೂ ನೀ ಚಿರಂಜೀವಿ, ನಾ ದೇಹವನ್ನು ತೊರೆದು ಹೋದೆ. ಆ ಕಾಲಕ್ಕೆ ನಾನು ಆಡಿದಂತಹ ಮಾತು ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ತಾಡಿ ನನಗೆ ದರ್ಶನವನ್ನು ಕೊಡುತ್ತೇನೆ ಎನ್ನುವ ಹಾಗೆ ಕೊಟ್ಟ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ಈಗ ಕೃಷ್ಣಾವತಾರದಲ್ಲಿ ನನಗೆ ಕಾಣಿಸಿಕೊಂಡೆ. ಮಾತ್ರವಲ್ಲ, ಆ ಕಾಲದಲ್ಲಿ ಇನ್ನೊಂದು ಮಾತನ್ನಾಡಿ ಸರಿಯಾಗಿ ಆಲೋಚನೆ ಮಾಡಿ ನೆನಪು ಮಾಡಿತು. ರಾವಣ ಹಾಗೂ ನನಗೆ ಯುದ್ಧ ಸಂಭವಿಸಿತು. ಯುದ್ಧವನ್ನು ಪೂರೈಸಿ ಬಿಡದಿಗೆ ಬರುವಂತಹ ಕಾಲದಲ್ಲಿ ನಾ ಕೇಳಿದ್ದೆ, ಜಾಂಬವರೇ ಯುದ್ಧ ಹೇಗಿತ್ತು ಅಂತ. ನೀನು ಆ ಕಾಲದಲ್ಲಿ ಏನು ಹೇಳಿದ್ದೆ? ಏನು ಹೇಳಿದ್ದೆ ದೇವರೇ? ನೆನಪಿಲ್ವೋ? ಈಗ ನೆನಪು ಬರುವುದಿಲ್ಲ. ಬೇಕಾದಲ್ಲಿ ನೆನಪು ಬರುವುದಿಲ್ಲ. ನೀವೇ ನೆನಪಿದ್ರೆ ಒಳ್ಳೆದು. ನೀನೇ ಹೇಳಿದ ಮಾತು ದೇವರು ಹೇಳಿದ್ರೆ ಒಳ್ಳೆದು. ದೇವ್ರೆ, ಇದೆಂತಹ ಯುದ್ಧ! ಹಣೆಯಲ್ಲಿ ಬೆವರು ಮೂಡಲಿಲ್ಲ. ಒಂದು ಅವಕಾಶ ಉಂಟು ಅಂತಾದ್ರೆ ನಿನ್ನೊಂದಿಗೆ ಕಾಡಾಕಾಡಿಯಾಗಿ ವಿವರ ಕೊಡ್ತೇನೆ. ಯುದ್ಧ ಅಂದ್ರೆ ಅದು. ನೀನೇ ಆಡಿದಂತಹ ಮಾತು, ನೀನು ಆಡಿದಂತಹ ಮಾತನ್ನು ಸತ್ಯಗೊಳಿಸುವುದಕ್ಕೆ ಬೇಕಾಗಿ ಈ ಕಾಲದಲ್ಲಿ ಕೃಷ್ಣನಾಗಿ ನಿನ್ನಲ್ಲಿ ಹೋರಾಡಿದೆ, ಸೆಣಸಾಡಿದೆ. ಭಕ್ತರು ದೇವರಲ್ಲಿ ಏನನ್ನು ಕೇಳಿಕೊಂಡರೂ ಕೂಡ ಒಂದಲ್ಲ ಒಂದು ದಿವಸ ಅದನ್ನು ಕೊಟ್ಟೇ ಕೊಡ್ತಾರೆ ಎನ್ನುವುದಕ್ಕೆ ನನ್ನ ಪೂಜ್ಯನಾದಂತಹ ರಾಮದೇವರೇ ಸಾಕ್ಷಿ. ನನ್ನಲ್ಲಿ ಕಾಳಗವನ್ನು ಮಾಡುವುದಕ್ಕೆ ಬಂದೆಯ. ಮಾತ್ರವಲ್ಲ, ಈ ಕಡೆಗೆ ಬರುವರೇ ಬಲವಾದಂತಹ ಉದ್ದೇಶ. ನನ್ನ ಮೇಲೆ ಒಂದು ಅಪವಾದ ಇದೆ. ನನ್ನ ಸಕರಾದಂತಹ ಪ್ರಸೇನನ್ನು ನಾನೇ ಕೊಂದೆ, ಶಮಂತಕ ಮಣಿಯನ್ನು ಅಪಹರಿಸಿದೆ ಎನ್ನುವಂತಹ ಅಪವಾದ. ಆ ಸತ್ಯ ಶೋಧನೆಗೆ ಬೇಕಾಗಿ ಈ ಕಡೆಗೆ ಸಾಗಿ ಬಂದೆ. ಆ ಶಮಂತಕ ಮಣಿ ಎನ್ನುವುದು ನಿನ್ನ ಬಳಿಯಲ್ಲೇ ಇದೆ ಎನ್ನುವಂತಹ ಸತ್ಯವನ್ನು ಅರಿತಿದ್ದೇನೆ. ಹಾಗಾಗಿ ಆ ಮಣಿಯನ್ನು ಕೊಟ್ಟು ನನ್ನ ಅಪವಾದ ಎನ್ನುವಂತಹ ಬಂಧನದಿಂದ ಮುಕ್ತಗೊಳಿಸುವೇ ಹೇಳಿದೆ. ಜಾಂಬವತಿ ಎಂಬಿವಳೆ ಸಾದರದಿ ಸ್ವೀಕರಿಸೋ. ಜಾಂಬವತಿ ಎಂಬಿವಳ
ಸ್ವೀಕರಿಪುದು ಪಾದದರ್ಶನದಿಂದ ಧನ್ಯ ಪಾದದರ್ಶನದಿಂದ ಧನ್ಯದ ನಿಲ್ದಿರುತ್ತ ಶ್ರೀಧವಂಗಾತ್ಮಜಯ ಮಣಿ ಸಹಿತಲರ್ಪಿಸಲು ಖೇದ ಪಡದಿರು ಸುಖ ದಿವಾಳಿರೆನುತ ಶೇಖರಿಯೋ ಆದಿದೇವರ ದೇವ ಜಿಯಾ ಆದಿದೇವರ ದೇವ ಜಾಂಬವ ದೇವ. ಸ್ವಾಮಿನಿ, ಆ ಅನಾವಶ್ಯಕವಾಗಿ ನಿನ್ನಲ್ಲಿ ನಾನು ಕಾಳಗವನ್ನು ಮಾಡಿದೆ. ನನಗೆ ಗೊತ್ತಿರಲಿಲ್ಲ. ಆ, ನಾನು ತಪ್ಪಿ ಆಡಿದನು, ತಪ್ಪಿ ಕೇಳಿದನು ಅಂತ ಈಗ ಪಶ್ಚಾತ್ತಾಪ ಆಗುತ್ತಾ ಉಂಟು. ದೇವರೇ, ಏನು? ಈ ಭಕುತನ ಆ, ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ, ಈ ಸಮಯದಲ್ಲಿ ರಾಮನಾಗಿ ನೀವು ಕಾಣುತ್ತಾ ಇದ್ದೀರಿ. ಬಹಳ ಸಂತೋಷವನ್ನು ಪಟ್ಟೆ. ಆ. ನಿಮ್ಮ ಪಾದ ದರ್ಶನದಿಂದ ನಾನು ಧನ್ಯನಾದೆ. ಆದರೆ ಒಂದೊಂದು ಸ್ವಾಮಿ, ಏನು? ನಿಮ್ಮೊಡನೆ ಕಾಳಗವನ್ನು ಮಾಡಿದಂತಹ ತಪ್ಪಿಗಾಗಿ ಆ, ಕೊಡ್ಲಿಕ್ಕೆ ಏನಿಲ್ಲ ನನ್ನಲ್ಲಿ. ನಾ ಕೇಳಿದ್ದು ಮಣಿಯನ್ನು ಮಾತು. ಅದೇ ಆ, ಆ ಮಣಿಯನ್ನು ಕೊಡುತ್ತೇನೆ, ಆ, ಖಂಡಿತ ಕೊಡ್ತೇನೆ ಸ್ವಾಮಿ. ಆ, ಆ ಮಣಿಯ ಜೊತೆಗೆ ಆ, ಇನ್ನೊಂದು ಕನ್ಯಾಮಣಿ ಉಂಟು. ಆ. ಆ ಕನ್ಯಾಮಣಿಯನ್ನು ಕೂಡ ನೀವು ಸ್ವೀಕರಿಸಬೇಕು. ತಡೆ. ಯಾಕೆ ಹೇಳು? ನಾ ರಾಮನಾಗಿ ಮಣಿಯನ್ನು ಸ್ವೀಕರಿಸಬಹುದು, ಕನ್ಯಾಮಣಿಯನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಏಕಪತ್ನಿಯ ವೃತ್ತ ಹಾ. ಯಾರಿಗೆ? ರಾಮನಿಗೆ. ಹಾ. ಕೃಷ್ಣನಿಗೆ ಏಕೆ ಪತ್ನಿಯರು? ಹಾಗಿರುವಾಗ ಈ ರೂಪದಲ್ಲಿ ಅಲ್ಲ, ನಾ ಕೃಷ್ಣನಾಗಿಯೇ ಸ್ವೀಕರಿಸ್ತೇನೆ. ಹೌದಾ? ನೋಡಿ. ಸ್ವಾಮಿ, ಸಂತೋಷವಾಯಿತು. ಆ, ಯುಗ ಯುಗದಲ್ಲಿಯೂ ಕೂಡ ಅವತಾರ ಪುರುಷನಾಗಿ ನಾನು ಬರ್ತೇನೆ ಅಂತ ಹೇಳಿದ ಮಾತನ್ನು ಸತ್ಯಗೊಳಿಸಿದೆ. ಆ, ಇವಳು ಪಾಪ, ಹ್ಮ್. ಅರೇ ಪಾಪ, ಏನು ಗೊತ್ತಿಲ್ಲ. ಆದ್ರೆ ಒಂದು ಪ್ರಶ್ನೆ ಹಾ. ಜಾಂಬವರೇ, ಓ, ನೀವು ತ್ರೇತಾಯುಗದಲ್ಲಿ ಹಾ. ಬ್ರಹ್ಮಚಾರಿಗಳಾಗಿದ್ದರು, ಈಗಲೂ ಬ್ರಹ್ಮಚಾರಿ. ಮತ್ತೆ ಈ ಮಗಳು ಎಲ್ಲಿಂದ ಬಂದದ್ದು? ಆ ಕತೆ ಕೇಳಿದ್ರೆ ಮದುವೆ ಆದ್ರೆ ಹೇಗೆ ಈ ದ್ವಾಪರ ಯುಗದಲ್ಲಿ? ಇಲ್ಲಪ್ಪ, ಮತ್ತೆ ಇಲ್ಲಿ ಗುಹೆಯ ಬಳಿಯಲ್ಲಿದ್ದಂತ ಎಲ್ಲವರು ಇಡುಗುತ್ತಾ ಇದ್ದಾರೆ. ಆ, ಇನ್ನು ಸ್ವಲ್ಪ ಹೊತ್ತಾಗುವಾಗ ಎದ್ದು ಹೋಗ್ತಾರೆ. ಆ, ತಲೆ ಸರಿ ಇಲ್ಲ ಅವನಿಗೆ ಅಂತ. ಯಾರಿಗೆ? ನನಗೆ ಆ, ಯಾಕೋ? ಅಂದ್ರೆ ಆ, ತುಂಬಾ ಹೊತ್ತು ನಿತ್ರೆ ಆ, ಅವರಿಗೆಲ್ಲ ಆ. ನಮ್ಮ ಮೇಲೆ ಸಂಶಯ ಬರ್ತದೆ. ಆ, ಇದು ಇವಳು ಎಲ್ಲಿಂದ ಅಂತ ಕೇಳೋದಿಲ್ವಾ? ಹೌದು. ನಾನು ಕಾಡಲ್ಲಿ ಸಂಚಾರ ಮಾಡುತ್ತಾ ಇದ್ದೆ, ಆ, ನನ್ನಷ್ಟಕ್ಕೆ ಜೀವನವನ್ನು ಕಳೆಯುತ್ತಾ ಇದ್ದೆ. ಆ, ಒಂದು ಸಣ್ಣ ಮಗ ಅಳುವುದನ್ನು ಕೇಳಿದೆ. ಹ್ಮ್. ಬಾವಿಯೊಳಗಿತ್ತು. ಹೌದೇ? ಹಾ, ಆ, ನಾನು ಹಾರಿದೆ, ಆ, ಮಗುವನ್ನು ಎತ್ತಿಕೊಂಡು ಬಂದೆ, ಆ, ಸಾಕಿದೆ, ಆ, ಇಷ್ಟು ಎತ್ತರವಾಗಿ ಬೆಳೆಸಿದೆ. ಆ, ಮತ್ತೊಂದು ದಿವಸ ಕಾಡಲ್ಲಿ ಹೋಗುವಾಗ ಆ. ಮತ್ತೊಂದು ಮಗು ಅಳುವು ಕೇಳಿತು. ಆ, ಗಂಡು ಮಗನ್ನು ಗಮನಿಸಿದೆ ನಾನು. ಹೌದು, ಆ, ಆ ಮಗುವನ್ನು ಕೂಡ ಎತ್ತಿ ತಂದೆ. ಆ, ಆ ಮಗುವನ್ನು ನಾನೇನು ಮಾಡುವುದು ಸ್ವಾಮಿ? ಹ್ಮ್. ನನಗೆ ನಿಲ್ಲಿಕ್ಕಾಗುವುದಿಲ್ಲ. ಆ, ಆ ಮಗುವನ್ನು, ಅದರ ಅಳುವನ್ನು ನಿಲ್ಲಿಸುವುದಕ್ಕೂ ಆಗುವುದಿಲ್ಲ. ಹ್ಮ್. ಈ ಮಗಳ ಕೈಗೆ ಅದನ್ನು ಕೊಟ್ಟೆ. ಆ, ಅಯ್ಯೋ ದೇವರೇ, ಏನಾಯ್ತು? ಅಪ್ಪ ಅಪ್ಪ, ಆ, ಆ ಮಗು ಅಳುತ್ತದೆ, ಮಗು ಅಳುತ್ತದೆ, ಮಗುವಿಗೆ ತಿನ್ನುವುದಕ್ಕೆ ತನ್ನಿ, ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ ಅಂತ ಹ್ಮ್. ಇವಳು ಬೊಬ್ಬೆ ಹೊಡುವುದನ್ನು ಕೇಳುವುದಕ್ಕೆ ಆಗಲಿಲ್ಲ. ಆ, ಹಾಗೆ ನಾನು ಹೋಗುತ್ತಾ ಇರುವಂತ ವೇಳೆಯಲ್ಲಿ ಆ, ಒಂದು ಸಿಂಹ ಆ, ಒಬ್ಬನನ್ನು ಕೊಂದು ಹ್ಮ್. ಅವನ ಕೈಯಲ್ಲಿರುವಂತಹ ಮಣಿಯನ್ನು ಎತ್ತಿತು. ಆ, ಆ ಸಿಂಹವನ್ನು ನಾನು ಕೊಂದೆ, ಹ್ಮ್. ಮಣಿಯನ್ನು ನಾನು ತೆಗೆದುಕೊಂಡು ಬಂದೆ. ಆ, ಹಾಗೆ ಆ, ಇದು ಎರಡು ನನ್ನದ್ದಲ್ಲ, ಸ್ವಂತ ಅಲ್ಲ. ಇದು ಮತ್ತೆ? ಇದು ಬೇರೆ, ಇದು ಕಾಡಿನಲ್ಲಿ ಸಿಕ್ಕಿದ್ದು ನನಗೆ. ಓ ಹೋ ಹೋ. ಹೌದು ಹಾಗೆ? ದೇವರೇ, ಆ, ಇದನ್ನು ಆ, ಎರಡನ್ನೂ ಕೂಡ ನೀವೇ ಸ್ವೀಕರಿಸಬೇಕು. ಖಂಡಿತ. ಜಾಂಬವರೇ, ಓ. ನಿಮ್ಮ ಮನದಂಗಿತವನ್ನು ಚೆನ್ನಾಗಿ ಅರ್ಥೈಸಿಕೊಂಡೆ. ಆ, ಸಮಂತಕ ಮಣಿಯನ್ನು ಅರಸಿಕೊಂಡು ಬಂದವ ನಾನು. ಆ. ಈ ಕಾಲಕ್ಕೆ ಆ. ನಿಮ್ಮ ಮಗಳಾದಂತಹ ಜಾಂಬವತಿಯನ್ನು ಕೂಡ ಆ. ಭರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಆ. ಸಾಂಕೇತಿಕವಾಗಿ ಜಾಂಬವತಿ ಕಲ್ಯಾಣ ನೆರವೇರಿದೆ. ಆ. ಇನ್ನು ವಿಜೃಂಭಣೆಯಿಂದ ಆಗಬೇಕು ಅಂತಿದ್ರೆ ಆ. ದ್ವಾರಕೆಗೆ ಆ. ನೀವು ಬರಬೇಕು. ಆ. ಅಲ್ಲಿ ವಿಜೃಂಭಣೆಯಿಂದ ಜಾಂಬವತಿ ಕಲ್ಯಾಣ ಆಗುತ್ತದೆ. ಆ. ಹಾಗಿದ್ರೆ ಎಲ್ಲವೂ ಸುಖಾಂತ್ಯವಾಯಿತು ತಾನೆ. ಹೌದು. ನಿನ್ನೊಂದಿಗೆ ಆ. ಈ ಕಥೆಗೆ ಮಂಗಳವನ್ನು ಮಾಡುವರು. ಭಾಗವತರು ಭದ್ರಂ ಶಂಖ ಚಕ್ರಧರ
ಶ್ರೀ ಗೋವಿಂದ ನಾಮವೇ ಪರಮಾನಂದ ಶಂಖಚಕ್ರಧರ ಶ್ರೀ ಗೋವಿಂದ ನಾಮವೇ ಪರಮಾನಂದ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಕುಕ್ಷಿಯುಳಿರೇಳು ಲೋಕ ರಕ್ಷಿಪಣ ನಾಮವೇ ಪರಮಾನಂದ ಪಕ್ಷಿವಾಗನ ಲಕ್ಷ್ಮೀ